ವಿಧಾನಸಭಾ ಕ್ಷೇತ್ರ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ದಕ್ಷಿಣ ಭಾರತದ ಏಕೈಕ ಅಮರ್ ಜವಾನ್ ಜ್ಯೋತಿ ಅಂಬಿಕಾ ವಿದ್ಯಾಸಂಸ್ಥೆಯ ಪ್ರಾಯೋಜಕತ್ವ ಇದೀಗ ಸಮರ್ಪಣೆಯನ್ನ ಮಾಡಿದ ಬಳಿಕ ಮಾನ್ಯ ಸಹಾಯಕ ಆಯುಕ್ತರು ರಾಷ್ಟ್ರ ಧ್ವಜಾರೋಹಣಕ್ಕಾಗಿ ಇದೀಗ ಧ್ವಜಸ್ತಂಭದ ಮುಂಭಾಗಕ್ಕೆ ಆಗಮಿಸುತ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ಬಳಿಕ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ. ಇದೀಗ ಬಯಸಿದ ಬಳಿಕ ನೇರವಾಗಿ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸುವರೆ ಇದೀಗ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅನ್ನುವ ವಿನಂತಿಯ ಜೊತೆಗೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಾಡಿನ 78ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ತಾಲೂಕು ಮಟ್ಟದ ರಾಷ್ಟ್ರ ಧ್ವಜಾರೋಹಣ. National salute, present arms. गणमनाधिनायक जय हे भारत भाग्य विधाता गुजरात मराठा द्राविड उत्कल बंगा विंध्य हिमाचल यमुना गंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. Red slope arms. Move to the right and threads. Right turn. Threes by the right. Quick. One. ಪುತ್ತೂರು ತಾಲೂಕು ಮಟ್ಟದ ಸಂಚಲನ ನಾಡಿನ 78ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇದೀಗ ಆಂಜನೇಯ ರೆಡ್ಡಿ ಇವರ ನೇತೃತ್ವದಲ್ಲಿ ಪುತ್ತೂರು ತಾಲೂಕು ನಗರ ಠಾಣೆಯ ಸಿಬ್ಬಂದಿಗಳ ವತಿಯಿಂದ ಆಕರ್ಷಕ ಪಥ ಸಂಚಲನ ಸಾಗಿ ಬರುತ್ತಿದೆ. ಅವರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಪುತ್ತೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಮುಂಭಾಗದಲ್ಲಿ ಪುತ್ತೂರು ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳ ತಂಡ, ಇದೀಗ ಅಗ್ನಿಶಾಮಕ ದಳ ಪುತ್ತೂರು ತಂಡ ಅವರನ್ನ ಹಿಂಬಾಲಿಸಿಕೊಂಡು ಪುತ್ತೂರಿನ ಗೃಹ ರಕ್ಷಕ ದಳ ಆಕರ್ಷಕವಾಗಿ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿದೆ. ಇದಾದ ಬಳಿಕ ಸಂತ ಫಿಲೋಮಿನಾ ಪ್ರೌಢಶಾಲೆಯ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ವಿಭಾಗದ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ಸಾಗಿ ಬರುತ್ತಿದೆ. ಶತಮಾನ ಕಂಡಿರುವ ಪುತ್ತೂರು ಸರ್ಕಾರಿ ಪ್ರೌಢಶಾಲೆ ಕೊಪ್ಪೆಟ್ಟು ಇಲ್ಲಿನ ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ. ಅದಾದ ಬಳಿಕ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಸ್ಕೌಟ್ ಅಂಡ್ ಗೈಡ್ಸ್ ವಿಭಾಗದ ವಿದ್ಯಾರ್ಥಿನಿಯರಿಂದ ಆಕರ್ಷಕ ಪಥ ಸಂಚಲನ. ಸುವರ್ಣ ಮಹೋತ್ಸವವನ್ನ ಆಚರಿಸುತ್ತಿರುವಂತಹ ಪುತ್ತೂರಿನ ಅತ್ಯಂತ ಹಿರಿಯ ವಿದ್ಯಾಸಂಸ್ಥೆ ಬಾಲಕಿಯರ ಕಾರ್ಯಕ್ರಮ ಸಾಗಿ ಬರುತ್ತಿದೆ. ಶ್ರೀ ಅಶೋಕ್ ಕುಮಾರ್ ಅವರೇ, ಪುತ್ತೂರು ಉಪವಿಭಾಗದ ಡಿವೈಎಸ್ಪಿ ಶ್ರೀ ಅರುಣ್ ನಾಗೌಡ ಅವರೇ, ಪುತ್ತೂರು ತಾಲೂಕು ತಹಸೀಲ್ದಾರ್ ಅವರಾದ ಶ್ರೀ ಪುರಂದರ್ ಅವರೇ, ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀ ನವೀನ್ ಭಂಡಾರಿ ಅವರೇ, ನಗರಸಭೆ ಆಯುಕ್ತರಾದ ಶ್ರೀ ಮಧು ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ ಅವರೇ, ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಪುತ್ತೂರಿನ ಜನಬಂಧುಗಳೇ, ವಿದ್ಯಾರ್ಥಿನಿ, ನಮ್ಮ ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು, ವಂದನೆಗಳು. ಈ ದಿನ ನಾವು 78ನೇ ಸ್ವಾತಂತ್ರ್ಯ
ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಚಿಕ್ಕ ಮಕ್ಕಳು ಕೂಡ ನಮ್ಮ ಫೋರ್ಸ್ಗಳೊಂದಿಗೆ ಕೈ ಜೋಡಿಸಿ ಸೇರಿಸಿ ಬಹಳ ಚೆನ್ನಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಈಗ ಮಾರ್ಚ್ ಪಾಸ್ಟನ್ನು ಮಾಡಿದ್ದಾರೆ. ತಮಗೆಲ್ಲ ಹುಡುಗಿ ನಮ್ಮ ವಿದ್ಯಾರ್ಥಿನಿದು ಉತ್ಸಾಹ ಮತ್ತು ಖುಷಿ ನೋಡಿ, ಸ್ಫೂರ್ತಿ ನೋಡಿ ಭಾಳ ಹೆಮ್ಮೆ ಬರ್ತಾ ಇದೆ. ತಮ್ಮ ಎನರ್ಜಿ ನೋಡಿ ವಿ ಆರ್ ಆಲ್ ಫೀಲಿಂಗ್ ಎನರ್ಜೈಸ್ಡ್. ಜಸ್ಟ್ ಈಗ ಮಾನ್ಯ ಶಾಸಕರು ಹೇಳ್ತಿದ್ರು, ಅವರು ನಿನ್ನೆ ರಾತ್ರಿ 3 ಗಂಟೆಗೆ ಬಂದಿದ್ದಾರೆ. ನಾನು ಕೂಡ ನಿನ್ನೆ ಒಂದು ಕೆಲಸದಲ್ಲಿ ಐ ವಾಸ್ ಸ್ಟಕ್. ಒಂದು 4:30 ಆಯಿತು ಮಲಗುವಾಗ. ಬಟ್ ಭಾಳ ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು. ಬಟ್ ಈಗ ತಮ್ಮ ಮಾರ್ಚ್ ಪಾಸ್ಟ್ ನೋಡಿ ಫುಲ್ ಸುಸ್ತು ಹೋಗಿದೆ ಮತ್ತು ಸ್ಫೂರ್ತಿ ಬಂದಿದೆ. ಸೊ ಅದಕ್ಕೆ ನಾನು ಜಾಸ್ತಿ ಉದ್ದ ಮಾತಾಡೋದಿಲ್ಲ. ಬಟ್ ಕೆಲವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ವನ್ನು ನಾನೇ ನಿಮ್ಮೊಂದಿಗೆ ಹಂಚಿಕೊಡ್ಲಿಕ್ಕೆ ಬಯಸ್ತೀನಿ. ಭಾರತದಲ್ಲಿ ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೇ ಮಾಡ್ತೀವಿ. ಇದು ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಮುಕ್ತಗೊಂಡು ಸ್ವಾತಂತ್ರ್ಯ ಹೊಂದಿದ್ದು ದಿನವಾಗಿದೆ. 1947 ಆಗಸ್ಟ್ 14 ಮಧ್ಯರಾತ್ರಿ ನಮಗೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯದ ದೊರೆಯಿತು. ಅದು ಒಂದು ಬಹಳ ಐತಿಹಾಸಿಕ ಕ್ಷಣ. ಮತ್ತೆ ಅದಕ್ಕೆ ಈ 78ನೇ ಸ್ವಾತಂತ್ರ್ಯ ದಿವಸ ಕೂಡ ಅದಕ್ಕೆ ನಮಗೆ ಬಹಳ ಒಂದು ಇಮೋಷನಲ್ ಮೂಮೆಂಟ್, ಬಹಳ ಭಾವನಾತ್ಮಕ ಕ್ಷಣ ಇದು, ಐತಿಹಾಸಿಕ ಕ್ಷಣ ಇದು. ಇದರಲ್ಲಿ ನಾನು ಹೇಳಿದೆ, ನಾನು ಉದ್ದ ಮಾತಾಡೋದಿಲ್ಲ, ಬರೀ 2 ಪಾಯಿಂಟ್ಸ್, 2 ವಿಚಾರಗಳು ನಾನು ಒತ್ತು ನೀಡುತ್ತೇನೆ. ಐ ವಾಂಟ್ ಟು ಶೇರ್ ವಿತ್ ಯು ಜಸ್ಟ್ 2 ಐಡಿಯಾಸ್, 2 ವಿಚಾರಗಳು. ಮೊದಲೇ, ಯಾವುದು ಬೆಲೆ ಮೇಲೆ ನಮಗೆ ಈ ನಾವೇ ಸ್ವಾತಂತ್ರ್ಯ ಪಡ್ಕೊಳ್ತೀವಿ, ವಾಟ್ ಪ್ರೈಸ್, ವಾಟ್ ಕಾಸ್ಟ್ ಡಿಡ್ ವಿ ಪೇ, ಯಾವುದು ಇದು ನಮ್ಮ ತ್ಯಾಗ ಏನು, ಬಲಿದಾನ ಏನು, ನಮ್ಮ ಹಿರಿಯರು. ಸೆಕೆಂಡ್, 2ನೇ ವಿಚಾರ ಹೇಳಿದರೆ, ಇಂದಿನ ಭಾರತದಲ್ಲಿ ಫ್ರೀಡಮ್ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು, ಆರ್ ವಿ ಸಕ್ಸಸ್ಫುಲ್? ನಮ್ಮ ಹಿರಿಯರು, ನಮ್ಮ ಹೋರಾಟಗಾರರು ಆವಾಗ ನೋಡಿರುವ ಕನಸು, ಹ್ಯಾವ್ ವಿ ಅಚೀವ್ಡ್ ಇಟ್ ಅಂತ ಸ್ವಲ್ಪ ನಮಗೆ ವಿಚಾರಿಸಬೇಕಾಗತ್ತೆ. ಅದರ ಬಗ್ಗೆ ನಾನು 2 ಮಾತು ಹೇಳ್ತೀನಿ. ಮೊದಲನೇ ವಿಚಾರ, ನಾವು ಯಾವುದು ಬೆಲೆ ಮೇಲೆ ಈ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೀವಿ, ವಾಟ್ ಪ್ರೈಸ್ ಡಿಡ್ ವಿ ಪೇ. ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬಂದಿದ್ರು ಶತಮಾನ 16ರಲ್ಲಿ, 1608 or 9 ಅವರು ಬಂದರು. ಸುಮಾರು ಒಂದು 250 ವರ್ಷ ಅವಧಿ ಸರಾಸರಿ ಅವರು ನಮಗೆ ಇಲ್ಲಿ ನಮ್ಮಲ್ಲಿ ಆಡಳಿತ ಆಗಲಿ, ನಮ್ಮಲ್ಲಿ ದಬ್ಬಾಳಿಕೆ ಆಗಲಿ, ಅದು ಎಲ್ಲ ಉಪಯೋಗಿಸಿ ಬಲಪೂರ್ವಕವಾಗಿ ಅವರ ಆಳ್ವಿಕೆ ಕೆಳಗಡೆ ನಾವೇ ಇದ್ದೆವು. ಇನ್ ದೋಸ್ 250 years, 250 ವರ್ಷಗಳಲ್ಲಿ ಬರೀ ಅದು ರಾಜಕೀಯ ದಬ್ಬಾಳಿಕೆ, ರಾಜಕೀಯ ಪ್ರಾಬಲ್ಯತೆ ಇರಲಿಲ್ಲ. ಇಟ್ ವಾಸ್ ಸೋಷಿಯಲ್ ಡಾಮಿನೆನ್ಸ್, ಇಟ್ ವಾಸ್ ಇಕಾನಮಿಕ್ ಡಾಮಿನೆನ್ಸ್. ನಮ್ಮ ಅರ್ಥನೈತಿಕ ಸಿಸ್ಟಮ್ಗೆ ಕೂಡ, ನಮ್ಮ ಸಮಾಜಕ್ಕೆ ಕೂಡ ಅವರು ತುಂಬಾ ಹಾನಿ ಮಾಡಿದರು. ಅದರ ಬಗ್ಗೆ ನಮಗೆ ಸ್ವಲ್ಪ ಗಮನ ಕೊಡಬೇಕು. ನಾವು ಎಲ್ಲರೂ ಓದಿರ್ತೀವಿ, ಮಕ್ಕಳುಗಳು ಕೂಡ ತಾವುಗಳು ಹಿಸ್ಟ್ರಿದಲ್ಲಿ, ನಮ್ಮ ಭಾರತೀಯ ಇತಿಹಾಸದಲ್ಲಿ ಓದಿರ್ತೀರಿ, ಬಟ್ ಕೆಲವೊಮ್ಮೆ ಮರೆತು ಹೋಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕ್ಷಣದಲ್ಲಿ ಅದು ನಾವೇ ನೆನಪು ಮಾಡುವಂತ ಬಹಳ ಪ್ರಮುಖವಾಗಿದೆ. ವಿ ಶುಡ್ ರಿಮೆಂಬರ್ ಅಂಡ್ ರಿಮೈಂಡ್ ಅವರ್ ಸೆಲ್ಸ್. ಆ 250 yearsಗಳಲ್ಲಿ ಅವರು ಏನ್ ಮಾಡಿದರು, ಎಷ್ಟು ನಮಗೆ ಎಕಾನಮಿಕ್ ಲಾಸ್ ಆಗಿದೆ. $45 trillion. ಐತಿಹಾಸಿಕರು ಹೇಳ್ತಾರೆ $45 trillion ಅಂದ್ರೆ ಸರಾಸರಿ ಒಂದು 400 ಲಕ್ಷ ಕೋಟಿ ರೂಪಾಯಿ, 400 lakhs crore rupees ಅವರು ಲೂಟಿ ಮಾಡಿದರು ನಮ್ಮ ದೇಶದಿಂದ. ಅದೇ ಒಂದು 200 ವರ್ಷಗಳಲ್ಲಿ ಎಷ್ಟು ಒಂದು ಗೆಸ್ ಯಾರು ತಗೊಳ್ಳಿ ಅಂತ ಕೇಳಿದ್ರೆ ಎಷ್ಟು ಜನರು ಸತ್ತಿರಬಹುದು. ತಾವುಗಳು ಯಾರು 1 ಕೋಟಿ ಹೇಳ್ತಾರೆ, ಯಾರು 2 ಕೋಟಿ ಹೇಳ್ತಾರೆ. 16.5 ಕೋಟಿ ಜನರು, ನಮ್ಮ ಭಾರತೀಯ ಜನರು ಸತ್ತಿದ್ರು ಇನ್ ದಿಸ್ ಬ್ರಿಟಿಷ್ ರೂಲ್. 16.5 crores lives lost. ವಿಶ್ವಯುದ್ಧ 1, ವಿಶ್ವಯುದ್ಧ 2 ವಿಶ್ವಯುದ್ಧ ಆಗಿದೆ, 2 ವರ್ಲ್ಡ್ ವಾರ್ಸ್. ಅದರಲ್ಲಿ ನಮ್ಮ ಭಾರತೀಯ ಸೈನಿಕರಿಗೆ ಕಳಿಸಿ ಅವರ ಪರವಾಗಿ ನಮಗೆ ಯುದ್ಧ ಮಾಡಿಸಿದ್ರು. ಅಲ್ಲಿ ವಿ ಲಾಸ್ಟ್ 80 lakh people. 80 ಲಕ್ಷ ನಮ್ಮ ಹುಡುಗರು, ನಮ್ಮ ಸೈನಿಕರು, ಬಹಳ ಯಂಗ್ ಪೀಪಲ್, ವಿ ಲಾಸ್ಟ್ ದೇರ್ ಲೈಫ್ಸ್ ಫಾರ್ ನೋ ರೀಸನ್. ಅದು ನಮ್ಮ ಯುದ್ಧ ಇರಲಿಲ್ಲ. ಸೊ ಅದು ಎಲ್ಲ ನಾವೇ ನೋಡಿದೀವಿ, ಅದು ಎಲ್ಲ ನಾವೇ ಸಹಿಸಿದೀವಿ. ಆದ ನಂತರ ನಮ್ಮ ನಾಯಕರು ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಬೋಸ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಾಲ್ ಗಂಗಾಧರ್ ತಿಲಕ್, ಆ ಪಟ್ಟಿ ನಾನು ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನರು, ತುಂಬಾ ನಮ್ಮ ದೊಡ್ಡ ದೊಡ್ಡ ನಾಯಕರು ಬಲಿಯನ್ನು ಕೊಟ್ಟು ತ್ಯಾಗವನ್ನು ಮಾಡಿ ನಮಗೆ ಈ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ನಮ್ಮ ದೇಶದ ಪಿತ ಅಂತ ಹೇಳ್ತೀವಿ, ರಾಷ್ಟ್ರಪಿತ. ಅವರು ಎಷ್ಟು ವರ್ಷ ಜೈಲಲ್ಲಿ ಇದ್ರು ಯಾರಿಗೆ ಗೊತ್ತಾ? ಜೈಲಲ್ಲಿ
ಬರೀ ಯಾಕೆಂದ್ರೆ ಅವರು ಒಂದು ಪತ್ರಕರ್ತರಾಗಿ ನ್ಯೂಸ್ ಪೇಪರ್ ಬರಲಿಕ್ಕೆ ಶುರು ಮಾಡಿದ್ರು, ದ ಯಂಗ್ ಇಂಡಿಯಾ ಅಂತ. ಸ್ವಲ್ಪ ಇಂಟರ್ನೆಟ್ ಎಲ್ಲರೂ ಯೂಸ್ ಮಾಡ್ತಿದ್ರಿ, ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರಿ, ಎಲ್ಲರೂ ವಾಟ್ಸ್ಆಪ್ ಯೂಸ್ ಮಾಡ್ತಿದ್ರಿ, ಸ್ವಲ್ಪ ಗೂಗಲ್ ಮಾಡಿ ಇದ್ರ ಬಗ್ಗೆ. ಕೇಸರಿ ಮತ್ತೆ ಮರಾಠ 2 ಪೇಪರ್ ಬಾಲ್ ಗಂಗಾಧರ್ ತಿಲಕ್ ಬರಿತಾ ಇದ್ರು. ಅವರ ಅಪರಾಧ ಏನಿತ್ತು? ಅವರು ನ್ಯೂಸ್ ಪೇಪರ್ ಬರೆದಿದ್ರು, ಅದಕ್ಕೆ ಅವರಿಗೆ ಜೈಲ್ ಹಾಕ್ತಿದ್ರು. ಈಗ ಸ್ವಲ್ಪ ತಾವು ಕಲ್ಪನೆ ಮಾಡಿ ನೋಡಿ, ತಾವು ಇಲ್ಲಿ ಬಂದು ನಮಗೆ ಒಂದು ಸ್ವಲ್ಪ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು ಕೊಡಿ ಅಂತ ಹೇಳಿದರೆ ಸರ್ಕಾರಕ್ಕೆ, ತಮಗೆ ಜೈಲ್ಗೆ ಹಾಕ್ಬಿಟ್ರೆ ವಿ ಕ್ಯಾನಾಟ್ ಇವನ್ ಇಮ್ಯಾಜಿನ್. ಅದು ಈಗ ಕಲ್ಪನೆವೇ ಇಲ್ಲ. ಆವಾಗ ಆ ಮಟ್ಟಕ್ಕೆ ನಮಗೆ ತಗೊಂಡು ಬಂದ್ರು ಬ್ರಿಟಿಷರ್ಸ್. ಊಟ ಇರಲಿಲ್ಲ, ಕುಡಿಯುವ ನೀರು ಇರಲಿಲ್ಲ, ಏನಿರಲಿಲ್ಲ. ಆದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸಿಗದ ಕೂಡಲೇ ಕೂಡ ಇಡೀ ಪ್ರಪಂಚದಲ್ಲಿ ನಾವೇ ನಮ್ಮ ನಾಯಕರು ಹೋದಾಗ ಇಂಡಿಯಾ ಈಸ್ ಕಮಿಂಗ್ ವಿತ್ ಬೆಗಿಂಗ್ ಬೋಲ್ ಅಂತ ಹೇಳ್ತಿದ್ರು. ಬಹಳ ಒಂದು ಕೆಟ್ಟ ಒಂದು ಪ್ರಕಟಣೆ ಇದೆ. ಇಟ್ಸ್ ಅ ವೆರಿ ಇನ್ಫೇಮಸ್ ಪಬ್ಲಿಕೇಶನ್ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಹಾಕಿದ್ರು, ಇಂಡಿಯಾ ಕಮ್ಸ್ ವಿತ್ ಅ ಬೆಗಿಂಗ್ ಬೋಲ್. ಭಿಕ್ಷಾ ಕೇಳಲಿಕ್ಕೆ ಬಂದಿದ್ದಾರೆ. ಯಾಕೆ? ಬಿಕಾಸ್ ನಮ್ಮ ಹತ್ರ ಊಟ ಇರಲಿಲ್ಲ. ನಮಗೆ ಲೂಟಿ ಮಾಡಿ ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟವಾಗಿ ಬಿಟ್ಟಿದ್ರು ಬ್ರಿಟಿಷರ್ ಅಂತ ಹೇಳಿದ್ರೆ, ನಮಗೆ ಊಟ ಇರಲಿಲ್ಲ. 80% 70%ಕ್ಕಿಂತ ಜಾಸ್ತಿ ಜನರು ಬಡವರು ಇದ್ರು, ನಿರಾಶ್ರಿತವಾಗಿದ್ರು, ಲ್ಯಾಂಡ್ಲೆಸ್, ಜಮೀನು ಇರಲಿಲ್ಲ. ನಮ್ಮ ಹತ್ರ ಕಾಲೇಜಸ್ ಇರಲಿಲ್ಲ, ಸ್ಕೂಲ್ಸ್ ಇರಲಿಲ್ಲ, ಆಸ್ಪತ್ರೆ ಇರಲಿಲ್ಲ. ಜೀವನಾವಧಿ ಅಪೇಕ್ಷೆ ಎಷ್ಟು ಅಂತ ಹೇಳಿದರೆ ಎಕ್ಸ್ಪೆಕ್ಟೆಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ. ಇವತ್ತಿನ ದಿನದಲ್ಲಿ 65 to 70 ಇಯರ್ಸ್ಗೆ ನಾವೇ ಬಂದಿದ್ದೀವಿ. ಆವಾಗ ಬರೀ 26 ಇಯರ್ಸ್, 26 ಇಂದ 30 ವರ್ಷ ಒಳಗೆ ನೀವು ಸತ್ತಲಿಕ್ಕೆ ಆಗಿದೆ ಅಂತ ಜನರು ಹೇಳ್ತಿದ್ರು. ದಟ್ ವಾಸ್ ದಿ ಕಂಡೀಷನ್ ಆಫ್ ಅವರ್ ಹೆಲ್ತ್ ಸಿಸ್ಟಮ್. ಬರೀ ಒಂದು 78 ವರ್ಷಗಳಲ್ಲಿ ಮಾತ್ರ, ಕೇವಲ ಒಂದು 78 ವರ್ಷಗಳಲ್ಲಿ ನಾವೇ ಈಗ ಸೂಪರ್ ಪವರ್ ಆಗಿದ್ದೀವಿ. ತಾವುಗಳು ಯೋಜನೆ ಮಾಡಬಹುದು, 78 ಇಯರ್ಸ್ ಅಂತ ಇವರು AC ಅವರು ಯಾಕೆ ಮಾತ್ರ ಅಂತ ಯಾಕೆ ಹೇಳ್ತಿದ್ದಾರೆ, ಬರೀ ಅಂತ ಯಾಕೆ ಹೇಳ್ತಿದ್ದಾರೆ? 78 ಇಯರ್ಸ್ ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ. ನಾವೇ ಇನ್ನೂ ಪ್ರಗತಿಶೀಲ ಆಗಬೇಕಿತ್ತು, ನಾವೇ ಇನ್ನೂ ಅಭಿವೃದ್ಧಿಯನ್ನು ಹೊಂದಬೇಕಿತ್ತು. ಯಾಕೆ? ತಾವು ಎಲ್ಲ ಸೂಪರ್ ಪವರ್ಸ್ಗಳಿಗೆ ನೋಡಿ, ಟಾಪ್ 5 ಸೂಪರ್ ಪವರ್ಸ್ ಇಡೀ ಪ್ರಪಂಚದಲ್ಲಿ ಹಿಡಿದರೆ US, ಜಪಾನು, ಯುರೋಪಿಯನ್ ಕಂಟ್ರೀಸು, ಚೈನಾ ಮತ್ತೆ ನಮ್ಮ ದೇಶ ಭಾರತ. ಉಳಿದು ಎಲ್ಲ 4 ದೇಶಗಳಿಗೆ ತಾವು ನೋಡಿ, 300 ವರ್ಷಕ್ಕಿಂತ ಜಾಸ್ತಿ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಸ್ವತಂತ್ರ. ಬೇರೆ ಯಾರು ಹೊರಗಿನ ಶಕ್ತಿ ಬಂದು ಅವರಿಗೆ ದಬ್ಬಾಳಿಕೆ ಮಾಡಿ ಅವರ ಆಳ್ವಿಕೆ ಅಂಡರ್ಗೆ ಇರಲಿಲ್ಲ. ಅವರು ದೇ ಆರ್ ಫ್ರೀ ಸಿನ್ಸ್ 350 ಇಯರ್ಸ್. ಆಫ್ರಿಕಾಗೆ ಹೋಗಿ US ಲೂಟಿ ಮಾಡಿದರು, ನಮ್ಮ ದೇಶಕ್ಕೆ ಬಂದು ಯುರೋಪ್ ಲೂಟಿ ಮಾಡಿದರು. ನಾವೇ ಯಾವ ದೇಶಕ್ಕೆ ಹೋಗಿ ಲೂಟಿ ಮಾಡಿಲ್ಲ. ನಾವೇ ಸೂಪರ್ ಪವರ್ ಆಗಿದ್ವಿ. ನಮ್ಮ ಸ್ವಂತ ಸಂಪನ್ಮೂಲ ಯೂಸ್ ಮಾಡಿ, ನಮ್ಮ ಸ್ವಂತ ಟ್ಯಾಲೆಂಟ್ ಯೂಸ್ ಮಾಡಿ, ನಮ್ಮ ಯೋಗ್ಯತೆ, ನಮ್ಮ ಅರ್ಹತೆ ಬಳಸ್ಕೊಂಡು, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. 78 ಇಯರ್ಸ್ ಮಾತ್ರ. ತಾವು 350 ಇಯರ್ಸ್ ನೋಡಿ, 78 ಇಯರ್ಸ್ ನೋಡಿ, ಆದ ನಂತರ ನನಗೆ ಉತ್ತರ ಕೊಡಿ, ನಾವು ಎಷ್ಟು ಹಂತಕ್ಕೆ ಪ್ರಗತಿ ಮಾಡಿ ಬಂದಿದ್ದೀವಿ. ಯಾವುದು ದೇಶ ಹತ್ತಿರ ಊಟ ಇರಲಿಲ್ಲ, ಆ ದೇಶ ಈಗ ಚಂದ್ರಯಾನ ಮಾಡಿ, ಮಂಗಲಯಾನ ಮಾಡಿ ಸೂಪರ್ ಪವರ್, ಸ್ಪೇಸ್ ಸೂಪರ್ ಪವರ್ ಆಗಿದ್ದಾರೆ. ನಾವೇ ಪರಮಾಣು ಶಕ್ತಿ ಹೊಂದಿದ್ದೀವಿ. ಇಡೀ ಪ್ರಪಂಚದಲ್ಲಿ ನಮ್ಮ ಮಿಲಿಟರಿಗೆ, ನಮ್ಮ ಆರ್ಮಿಗೆ, ಏರ್ಫೋರ್ಸ್ಗೆ, ನೇವಿಗೆ ಅತ್ಯಂತ ಒಂದು ಡಿಸಿಪ್ಲಿನ್, ಶಿಸ್ತುಬದ್ಧ ಮತ್ತೆ ಪವರ್ಫುಲ್ ಆರ್ಮಿ ಅಂತ ಹೇಳ್ತಾರೆ, ಪರಿಗಣಿಸ್ತಾರೆ. ಯಾವುದೂ ಒಂದು ಯುದ್ಧ ನಾವೇ ಪರಾಜಿತ ಆಗಲಿಲ್ಲ, ಎಕ್ಸೆಪ್ಟ್ ಚೈನಾ ವಾರ್, ಎಲ್ಲಿ ನಮಗೆ ಮೋಸ ಮಾಡಿ ದೇ ಅಂಬುಸ್ಟರ್ಸ್ ಸೀಕ್ರೆಟ್ ಆಗಿ, ಗೌಪ್ಯವಾಗಿ. ಎಲ್ಲ ಯುದ್ಧವನ್ನು ನಾವೇ ಗೆದ್ದಿದ್ವಿ. ಬರೀ ನಮ್ಮ ಹೋರಾಟಗಾರರ ಹತ್ತಿರ ನಮ್ಮ ಇದು ಹುತಾತ್ಮರ ಪಟ್ಟಿ ಮುಗಿಯೋದಿಲ್ಲ. ಆದ ನಂತರ ಕೂಡ ತುಂಬಾ ಜನರು ಅವರ ಲೈಫ್ ಕೊಟ್ಟಿದ್ದಾರೆ, ಅವರ ಜೀವನ ಬಲಿದಾನ ಮಾಡಿ ದೇಶಕ್ಕೆ ಕಾಪಾಡಿದ್ದಾರೆ. ಪರಮ್ವೀರ್ ವೀರ್ ಹಮೀದ್ ಆಗಲಿ, ವೀರ್ ಅಲ್ಬರ್ಟ್ ಎಕ್ಕಾ ಆಗಲಿ, ವೀರ್ ಮನೋಜ್ ಪಾಂಡೆ ಆಗಲಿ, ಪೊಲೀಸ್ ಕಾನ್ಸ್ಟೇಬಲ್ ತುಕಾರಾಮ್ ಮುಂಬಾಲೆ ಆಗಲಿ, ಕಸಾಬ್ಗೆ ಹಿಡಿದ್ರು. ಹಿ ಗಾಟ್ 17 ಬುಲೆಟ್ಸ್ ಇನ್ ಹಿಸ್ ಬಾಡಿ. 17 ಬುಲೆಟ್ಸ್, ಸತ್ರು, ಹುತಾತ್ಮರಾಗಿದ್ರು. ದೀಸ್ ಆರ್ ಆಲ್ ನೇಮ್ಸ್ ವಿ ಶುಡ್ ರಿಮೆಂಬರ್. ಇದು ಎಲ್ಲ ಹೆಸರು ನಮಗೆ ಗೊತ್ತಿರಬೇಕು, ನಮಗೆ ಅದರ ಅರ್ಥ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಓಕೆ, ಸೆಕೆಂಡ್ ಪಾಯಿಂಟ್ ಬಹಳ ಬೇಗ ಮುಗಿಸ್ತೇನೆ. ಈ ಇಂದಿನ ಭಾರತದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೀಡಮ್? ತಾವೇ ಹೇಳಬೇಕು. ನಾವೇ ಬರೀ ಕ್ವೆಶ್ಚನ್ ಕೇಳ್ತೀನಿ, ಐ ಆಮ್ ಜಸ್ಟ್ ಗಿವಿಂಗ್ ಯು ಸಮ್ ಫುಡ್ ಫಾರ್ ಥಾಟ್. ತಾವೇ ಯೋಚನೆ ಮಾಡಿ. ನಾನೇ ಏನು ಸರಿ ಏನು ತಪ್ಪು ಅಂತ ಹೇಳೋದಿಲ್ಲ. ಒಬ್ಬ ಬಡವರು ಇದ್ದಾರೆ, 5 ಸೆಂಟ್ ಜಾಗದಲ್ಲಿ ಮನೆ ಮಾಡಿಕೊಂಡು ಖುಷಿಯಾಗಿದ್ದಾರೆ. ಈಸ್ ಹಿ ಫ್ರೀ? ಅವರು ಸ್ವತಂತ್ರ ಆಗಿದ್ದಾರೆ? ಅಥವಾ ಒಬ್ಬ ಬಹಳ ಶ್ರೀಮಂತ ಅವರು ಬಟ್ ಕೆಟ್ಟ ದಾರಿಯನ್ನು, ತಪ್ಪು ದಾರಿಯನ್ನು ಬಳಸ್ಕೊಂಡು ತುಂಬಾ ಸಂಪನ್ಮೂಲ ಇಟ್ಟಿದ್ದಾರೆ, ತುಂಬಾ ಸಂಬಳ ಇಟ್ಟಿದ್ದಾರೆ, ಅವರು ಸ್ವತಂತ್ರನ ನಮ್ಮ ಬಡವರು ಸ್ವತಂತ್ರ? ಅದು ಯೋಚನೆ ಮಾಡಬೇಕು. ಬಿಕಾಸ್ ರಾಂಗ್ ಮೀನ್ಸ್ ಬಳಸ್ಕೊಂಡು ನಾವು ಎಷ್ಟು ಮಟ್ಟಿಗೆ ಹೋದ್ರೆ ಕೂಡ ಸಮಾಧಾನ ಇರೋದಿಲ್ಲ.
ನಾವೇ ಒಂದು ಚಿನ್ನದ ಪಿಂಜರ ಒಳಗೆ ಇರುವ ಇದು ನಾವೇ ಗೋಲ್ಡನ್ ಕೇಜ್ ಪ್ಯಾರೆಟ್ ಅಂತ ಹೇಳ್ತೀವಿ, ಆ ಥರನೇ ನಮಗೆ ಇರಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಬಿಕಾಸ್ ಯಾವಾಗಲೇ ನನ್ನ ಮೇಲೆ ಕೋರ್ಟ್ ಕೇಸ್ ಆಗುತ್ತೆ, ಯಾವಾಗಲೇ ಇಡಿ ರೇಡ್ ಆಗುತ್ತೆ, ವಿಜಿಲೆನ್ಸ್ ರೇಡ್ ಆಗುತ್ತೆ, ಪೊಲೀಸ್ ನಮಗೆ ಹಿಡಿಯುತ್ತೆ ಅಂತಾನೆ ಯೋಜನೆ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ಈಸ್ ನಾಟ್ ಟ್ರೂ ಫ್ರೀಡಮ್. ಬಡವರು ಆಗಲಿ, ಲೆಟ್ ಅಸ್ ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ವಿ ಹ್ಯಾವ್. ನಮಗೆ ಎಷ್ಟು ಇದೆ, ನಮ್ಮ ಕಷ್ಟಪಟ್ಟು ನಾವು ಎಷ್ಟು ಪಡೆದುಕೊಂಡಿದ್ದೀವಿ ಅದರಲ್ಲಿ ನಾವೇ ಸಮಾಧಾನವಾಗಿ ಖುಷಿಯಾಗಿರಬೇಕು. ದ್ಯಾಟ್ ಈಸ್ ಟ್ರೂ ಫ್ರೀಡಮ್, ಟ್ರೂ ಹ್ಯಾಪಿನೆಸ್. ನಮ್ಮ ದೇಶದಲ್ಲಿ ನಾವು ನೋಡ್ತಿದ್ದೀರಿ, ಚಿಪ್ಸ್ ಪ್ಯಾಕೆಟ್ ತಿನ್ನೋದು, ಕೋಲ್ಡ್ ಡ್ರಿಂಕ್ ಕುಡಿಯೋದು, ಚರಂಡಿ ಒಳಗೆ ಬಾಟಲ್ ಮತ್ತೆ ಪ್ಯಾಕೆಟ್ ಹಾಕೋದು, ಎಕ್ಸ್ಪೆಕ್ಟೇಷನ್ ಅಪೇಕ್ಷೆ ಇರೋದು ಸರ್ಕಾರ ಬಂದು ಕ್ಲಿಯರ್ ಮಾಡಲಿ ಅಂತ. ಅದು ಫ್ರೀಡಮ್? ಇಸ್ ಇಟ್ ಫ್ರೀಡಮ್? ಇಲ್ಲ. ನಮ್ಮ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಅತಿ ಒಂದು ನಾನಾ ಪ್ರಕಾರ, ಬೇರೆ ಬೇರೆ ಪ್ರಕಾರ ಸಂಪನ್ಮೂಲ, ನ್ಯಾಚುರಲ್ ರಿಸೋರ್ಸಸ್ ಹೊಂದಿರುವ ರಾಷ್ಟ್ರ ಹೇಳಿದ್ರೆ ನಾವೇ ಭಾರತ ವರ್ಷ. ಹಿಮಾಲಯದಿಂದ ಹಿಡಿದು ವೆಸ್ಟರ್ನ್ ಘಾಟ್ಸು, ಸುಮಾರು ನದಿಗಳು, ಸಮುದ್ರಗಳು, ಅದು ಎಲ್ಲ ಕಾಪಾಡುವಂಥ ಜವಾಬ್ದಾರಿ ನಮ್ಮದು, ತಮ್ಮದು. ಅದು ಕಾಪಾಡಿದ್ರೆ ಮಾತ್ರ ನಾವೇ ಟ್ರೂಲಿ ಫ್ರೀ ಕಂಟ್ರಿ, ಟ್ರೂಲಿ ಇಂಡಿಪೆಂಡೆಂಟ್ ಕಂಟ್ರಿ, ಸ್ವತಂತ್ರ ಹೊಂದಿರುವ ರಾಷ್ಟ್ರ, ಪ್ರಗತಿಶೀಲ ರಾಷ್ಟ್ರ ಅಂತ ಹೇಳ್ಬೇಕಾಗತ್ತೆ. ತುಂಬಾ ಕ್ರೈಮ್ಸ್ ನಾವೇ ನೋಡ್ತಾ ಇದ್ದೀವಿ, ಅಪರಾಧವನ್ನು ನೋಡ್ತಾ ಇದ್ದೀವಿ, ಮಕ್ಕಳ ವಿರುದ್ಧ ಅಪರಾಧ, ಮಹಿಳಾ ವಿರುದ್ಧ ಅಪರಾಧ. ಅದು ಆಗುವವರೆಗೆ ನಾವೇ ಸ್ವತಂತ್ರ ಪಡೆದುಕೊಂಡಿದ್ದೀವಿ. ಬಟ್ ದಟ್ ಈಸ್ ನಾಟ್ ದ ಟ್ರೂ ಫ್ರೀಡಮ್. ನಮ್ಮ ಹಿರಿಯರು ನೋಡಿರುವ ಕನಸು ಅದು ಅಲ್ಲ. ಸೊ ಅದು ನಿಲ್ಲಿಸೋವರೆಗೆ ವಿ ಆರ್ ನಾಟ್ ಟ್ರೂಲಿ ಫ್ರೀ ಅಂತ ನಮಗೆ ಪರಿಗಣಿಸಬೇಕಾಗುತ್ತೆ. ಬಿಕಾಸ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದಿ ಎನಿಮಿ ಆಫ್ ಸಕ್ಸಸ್. ನಾವೇ ಯಾವಾಗಲೇ ಒಂದು 78 ವರ್ಷದಲ್ಲಿ AC ಹೇಳಿದ್ದಾರೆ, ತುಂಬ ನಾವೇ ಪ್ರಗತಿ ಮಾಡಿದ್ದೀವಿ ಮತ್ತೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ನಾವೇ ಸ್ಯಾಟಿಸ್ಫೈಡ್ ಆಗಿ ಕೂತ್ಕೊಂಡ್ರೆ ಇನ್ನು ಮುಂದೆ ನಾವೇ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಮೀಟಿಂಗಲ್ಲಿ ನಮ್ಮ ಶಾಸಕರು ಕೂಡ ಹೇಳ್ತಿದ್ರು, ಮೊನ್ನೆ ನಾನು ಕೇಳಿದೆ ಇದೇ ಒಂದು ಸ್ಟೋರಿ ಅವರ ಲೈಫ್ ಬಗ್ಗೆ ಹೇಳಿ, ನಾವೇ ಎಷ್ಟು ಮಟ್ಟದಲ್ಲಿ ಇದ್ದೀವಿ, ನಾಳೆ ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಸ್ಯಾಟಿಸ್ಫೈಡ್ ಆಗಿ ಇರಲಿಕ್ಕೆ ಇಲ್ಲ. ಈಗ ಇಂಡಿಯಾ T20 ವರ್ಲ್ಡ್ ಕಪ್ ಗೆದ್ದಾರೆ, ನಿಮಗೆ ಖುಷಿ ಆಗ್ತೀರಾ? ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ನಾವೇ ಇದು ಟ್ರಾಫಿ ಪಡೆದುಕೊಂಡ್ರೆ ಮಾತ್ರ ನಾವು ಖುಷಿ ಆಗ್ತೀವಿ, ಅಲ್ಲದೆ ಅಲ್ಲ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳ್ತೀವಿ. ಹಾಗೇನೆ ಇಲ್ಲಿ ಮಟ್ಟಕ್ಕೆ ಹಿಂದಿನ 78 ವರ್ಷಗಳು ನಾವೇ ಪ್ರಗತಿ ಮಾಡಿದೀವಿ, ನಮ್ಮ ಹಿರಿಯರ ಕೆಲಸದಿಂದ, ನಮ್ಮ ಹಿರಿಯರ ತ್ಯಾಗದಿಂದ, ಬಲಿದಾನದಿಂದ. ಇಲ್ಲಿಯಿಂದ ನಾವೇ ಮುಂದೆ ಹೋಗ್ತೀವಿ, ತಮ್ಮಿಂದ, ನಮ್ಮಿಂದ. ನಮ್ಮ ಜನರೇಷನ್ ಕೆಲಸ ಮಾಡಬೇಕು, ಇನ್ನು ಮುಂದೆ ಹೋಗಿ ತಾವುಗಳು, ನಮ್ಮ ಮಕ್ಕಳು ಕೆಲಸ ಮಾಡಬೇಕು. ತಾವೇ ನಾಳೆ ಹೋಗಿ ನಾಯಕರು ಆಗ್ತೀರಿ, ಶಾಸಕರು ಆಗ್ತೀರಿ, ಮಿನಿಸ್ಟರ್ಸ್ ಆಗ್ತೀರಿ, ಆಫೀಸರ್ಸ್ ಆಗ್ತೀರಿ, ಡಾಕ್ಟರ್ಸ್ ಆಗ್ತೀರಿ, ಇಂಜಿನಿಯರ್ಸ್ ಆಗ್ತೀರಿ. ಸೊ ಬಿಫೋರ್ ಬಿಕಮಿಂಗ್ ಆಲ್ ದಿಸ್, ಇದು ಎಲ್ಲ ತಾವು ಯಾವುದು ಕೆಲಸ ಮಾಡ್ತೀರಿ, ಉದ್ಯೋಗಪತಿ ಆಗ್ತೀರಿ, ಏನಾಗ್ತೀರಿ, ತಾವೇ ನಿರ್ಧಾರ ಮಾಡಬೇಕು. ತಮ್ಮ ಕುಟುಂಬಗಳು ನಿರ್ಧಾರ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಒಳ್ಳೆ ಜನರು ಆಗಬೇಕು ಫಸ್ಟ್. ನಾನು ಎಲ್ಲ ಮೀಟಿಂಗಲ್ಲಿ ಎಲ್ಲಿ ನನ್ನ ಮಕ್ಕಳಿಗೆ ಮಾತಾಡ್ತೀನಿ ಇದನ್ನು ಹೇಳಿದ್ದೀನಿ. ಬಿಫೋರ್ ಯು ಬಿಕಮ್ ಅ ಗುಡ್ ಆಫೀಸರ್, ಬಿಫೋರ್ ಯು ಬಿಕಮ್ ಅ ಗುಡ್ ಪಾಲಿಟಿಷಿಯನ್, ಬಿಫೋರ್ ಯು ಬಿಕಮ್ ಅ ಗುಡ್ ಡಾಕ್ಟರ್, ಯು ಮಸ್ಟ್ ಬಿಕಮ್ ಅ ಗುಡ್ ಪರ್ಸನ್. ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಅಭಿಪ್ರಾಯವನ್ನು ಇಡಬೇಕು, ಅಸಹಾಯಗೆ, ಬಡವರಿಗೆ, ಪಾಪವರಿಗೆ ಹೆಲ್ಪ್ ಮಾಡಬೇಕು, ಸಹಕಾರವನ್ನು ನೀಡಬೇಕು. ಸೊ ಇಷ್ಟೇ ನಾವೇ ಮಾಡಿದರೆ ನಮ್ಮ ದೇಶ ಪ್ರಗತಿಶೀಲ ಆಗುತ್ತೆ, ನಾವೇ ಇನ್ನೂ ಮುಂದೆ ಹೋಗ್ತೀವಿ. ನಾವೇ ಈಗ ಒನ್ ಆಫ್ ದಿ ಸೂಪರ್ ಪವರ್ಸ್, ಟಾಪ್ 5, ಟಾಪ್ 6 ಇರುವ ಸೂಪರ್ ಪವರ್, ಅದರಲ್ಲಿ ನಾವೇ ನಂಬರ್ 1 ಆಗ್ತೀವಿ. ಬಹಳ ಬೇಗ ಆಗ್ತೀವಿ, ಬಟ್ ಅದಕ್ಕೆ ತಮ್ಮ ಎಲ್ಲರೂ ಸಹಕಾರವನ್ನು ಬೇಕಾಗುತ್ತೆ. ಅಷ್ಟೇ ಹೇಳ್ತಾ, ತಾವು ಈ ದೇಶ ಬಗ್ಗೆ ಸ್ವಲ್ಪ ಹೆಮ್ಮೆ ಇಟ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡ್ತಾ ಇರಿ, ಬಿ ಗುಡ್ ಪೀಪಲ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಸಂಚಾಲಕರು, ಅದೇ ರೀತಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆಮಂತ್ರಣವನ್ನ ನೀಡುತ್ತೆ. ಒಳಭಾಗದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ
हिंदुस्तान में रहे, हिंदुस्तान में रहे। भारत माता, जय जय माता, भारत माता, भारत माता, जय जय माता। बोलो भारत माता की जय, बोलो भारत माता की जय, बोलो बोलो भारत माता की जय, जय जय। ಸ್ವಾಗತ ಎಂಬ ಭಾವ ನನ್ನದು. ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರತೃಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಪುರಂದರ ಕೆಎಎಸ್, ಮಾನ್ಯ ತಹಶೀಲ್ದಾರು ಮತ್ತು ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಇವರು. ಮಾನ್ಯ ಶಾಸಕರೇ, ವೇದಿಕೆ ಮಾನ್ಯ ಸಹಾಯಕ ಕಮಿಷನರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ಶಿಕ್ಷಕ ವರ್ಗದವರೇ ಮತ್ತು ಮಕ್ಕಳೇ ಮತ್ತು ಗೌರವಾನ್ವಿತ ಪತ್ರಿಕಾ ಮಾಧ್ಯಮದವರೇ, ಇವತ್ತು ನಾವು 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಜೃಂಭಣೆಯಾಗಿ ಭಾಳ ಧ್ವಜಾರೋಹಣ ಕಾರ್ಯಕ್ರಮ ಮುಗಿದಿದೆ. ಈಗ ಸಭಾ ಕಾರ್ಯಕ್ರಮ ಈ ವೇದಿಕೆಯಿಂದ ಈ ಹಾಲ್ನಲ್ಲಿ ನಡೀತಾ ಇದೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೌರವಾನ್ವಿತ ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ನಾನು ಈ ಸಭೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಮಾನ್ಯ ಸಹಾಯಕ ಉಪವಿಭಾಗಾಧಿಕಾರಿಗಳ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷನಾಗಿ ನಾನು ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಶ್ರೀಯುತ ಚಕ್ರಪಾಣಿ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಪುಸ್ತಕದ ಸ್ಮರಣಿಕೆ ಮತ್ತು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈಗಾಗಲೇ 78ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಮಾಡಿರುವಂಥ ಮತ್ತು ಪುತ್ತೂರು ವಿಭಾಗಾಧಿಕಾರಿಯಾದ ಮಾನ್ಯ
ಮಹಾಪಾತ್ರ ಸಾಹೇಬರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಇವರಿಗೆ ಶ್ರೀಯುತ ರಾಜಾರಾಮ್, ಕಾರ್ಯನಿರ್ವಾಹಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಪುತ್ತೂರು, ಇವರು ಪುಸ್ತಕದ ಸ್ಮರಣಿಕೆ ಮತ್ತು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಪುತ್ತೂರು ತಾಲೂಕು ಪಂಚಾಯತ್ನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಯವರಿದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ವಹಿಸ್ತೇನೆ. ಇವರಿಗೆ ಶ್ರೀಯುತ ಭರತ್, ಕಾರ್ಯನಿರ್ವಾಹಕ ಇಂಜಿನಿಯರ್, ಜಿಲ್ಲಾ ಪಂಚಾಯತ್, ಇವರು ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಒಂದು ಸಮಾರಂಭದಲ್ಲಿ ನಮ್ಮ ಪುತ್ತೂರು ನಗರಸಭೆಯ ಕಮಿಷನರ್ ಇದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಇವರಿಗೆ ಶ್ರೀಯುತ ಕನಕರಾಜ್, ಕಂದಾಯ ಇಲಾಖೆ, ಪುತ್ತೂರು, ಇವರು ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಒಂದು ಸಮಾರಂಭದಲ್ಲಿ ಮಾನ್ಯ ಪುತ್ತೂರು ತಾಲೂಕಿನ ಬಿಒರ್ ಸಾಹೇಬರಿದ್ದಾರೆ. ಅವರಿಗೂ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಇವರಿಗೆ ಸುಲೋಚನಾ, ಉಪ ತಹಶೀಲ್ದಾರ್, ಪುತ್ತೂರು, ಇವರು ಪುಷ್ಪ ಮತ್ತು ಪುಸ್ತಕದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿದ್ದಾರೆ, ಮಾಜಿ ಜನಪ್ರತಿನಿಧಿಗಳಿದ್ದಾರೆ, ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿ ವರ್ಗದವರಿದ್ದಾರೆ, ಗೌರವಾನ್ವಿತ ಶಿಕ್ಷಕ ವೃಂದದವರಿದ್ದಾರೆ ಮತ್ತು ವಿದ್ಯಾರ್ಥಿನಿಯರಿದ್ದಾರೆ, ಸಜ್ಜನ ನಾಗರಿಕ ಬಂಧುಗಳಿದ್ದಾರೆ, ಆಮೇಲೆ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಾಧ್ಯಮದವರಿದ್ದಾರೆ. ಅವರಿಗೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು. ನಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀ ಪುರಂದರ KAS ಮಾನ್ಯ ತಹಶೀಲ್ದಾರರು ಮತ್ತು ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಪುತ್ತೂರು, ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಶ್ರೀಯುತ ಚಂದ್ರ ನಾಯಕ್, ಕಂದಾಯ ನಿರೀಕ್ಷಕರು, ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಆಶಯದೊಂದಿಗೆ ನೇರವಾಗಿ ಸನ್ಮಾನ ಕಾರ್ಯಕ್ರಮದತ್ತ ಸಾಗುತ್ತಿದ್ದೇವೆ. ಸಂಘಟಕರು ವೇದಿಕೆಯ ಮುಂಭಾಗದಲ್ಲಿ 3 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಆಶಯದ ಜೊತೆಯಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಕುಮಾರಿ ಶ್ರೀಯಾ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ, ಪುತ್ತೂರು. ಸರ್ ಮುಂದೆ ಕುಮಾರಿ ಅಕ್ಷತಾ ಗಂಗಾ, ಇಂದ್ರಪ್ರಸ್ಥ ವಿದ್ಯಾಲಯ, ಕುಮಾರಿ ಅಕ್ಷತಾ ಗಂಗಾ, ಇಂದ್ರಪ್ರಸ್ಥ ವಿದ್ಯಾಲಯ, ಬುಪ್ಪಿನಂಗಡಿ. ಕುಮಾರಿ ಸೌಜನ್ಯ ರೈ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕೆಯೂರು. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ 3 ಸನ್ಮಾನದ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಕೋರಿಕೆ. 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ತಾಲೂಕಿನ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ಪಡೆದುಕೊಂಡಿರುವ ಸಾಧಕ ವಿದ್ಯಾರ್ಥಿಗಳು ಕುಮಾರಿ ಶ್ರೀಯಾ, ವಿವೇಕಾನಂದ, ಕುಮಾರಿ ಶ್ರೀಯಾ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ. ಕುಮಾರಿ ಅಕ್ಷತಾ ಗಂಗ, ಇಂದ್ರಪ್ರಸ್ಥ ವಿದ್ಯಾಲಯ, ಉಪ್ಪಿನಂಗಡಿ, ತಾಲೂಕಿಗೆ ಪ್ರಥಮ ಸ್ಥಾನ. ಕುಮಾರಿ ಸೌಜನ್ಯ ರೈ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕೆಯೂರು, ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಪ್ರಥಮ ಸ್ಥಾನ. ದಯವಿಟ್ಟು ಕುಳಿತುಕೊಳ್ಬೇಕು. ಸನ್ಮಾನ ಪತ್ರ ವಾಚನದ ನಂತರ ಅತಿಥಿ ಬಂಧುಗಳು ಸನ್ಮಾನಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಕುಮಾರಿ ಶ್ರೀಯಾ 625 ಅಂಕಗಳಲ್ಲಿ 621 ಅಂಕಗಳನ್ನ ಪಡೆದುಕೊಂಡಿರುವ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ, ಪುತ್ತೂರು, ಇಲ್ಲಿನ ವಿದ್ಯಾರ್ಥಿನಿ. ಬದುಕಿನಲ್ಲೊಂದು ಶೈಕ್ಷಣಿಕ ಒಲವು, ಯಶಸ್ವಿಗೆ ಬದುಕಿಗೆ ಅದುವೇ ಒಲವು ಎಂಬಂತೆ ವಿದ್ಯಾರ್ಥಿ ಬದುಕಿನ ಮಹತ್ವದ ಮೈಲಿಗಲ್ಲನ್ನ ಮಹೋನ್ನತ ಸಾಧನೆಯೊಂದಿಗೆ ಒಡಗೂಡಿಸಿಕೊಂಡು ಮುನ್ನಡೆಯುತ್ತಿರುವ ಕುಮಾರಿ ಶ್ರೀಯಾ ಇವರೇ 2023-24ನೇ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ 99.36% ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿ ಹೆಮ್ಮೆ ಪಡುವಂತ ಸಾಧನೆಯನ್ನ ಮಾಡುವಿರಿ.
ನೆಹರು ನಗರ ಪುತ್ತೂರು ಇಲ್ಲಿನ ನಿವಾಸಿಗಳಾದ ಪ್ರಶಾಂತ್ ರಾವ್ ಹಾಗೂ ಶ್ರೀಮತಿ ಮಾಲತಿ ರಾವ್ ದಂಪತಿಗಳ ಸುಪುತ್ರಿ ಇವರ ಸಾಧನೆಗೆ ಇವತ್ತು 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೋರ್ವ ತಾಲೂಕಿನ ಅಗ್ರಗಣ್ಯ ಸಾಧಕಿ ಕುಮಾರಿ ಅಕ್ಷತಾ ಗಂಗಾ ಯು 625 ಅಂಕಗಳಲ್ಲಿ 621 ಅಂಕ, ತಾಲೂಕಿಗೆ ಪ್ರಥಮ ಸ್ಥಾನ. ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ 2023-24ನೇ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ 99.36 ಅಂಕಗಳೊಂದಿಗೆ ಪುತ್ತೂರು ತಾಲೂಕಿಗೆ ಮತ್ತೊಬ್ಬ ಪ್ರಥಮ ಸ್ಥಾನೆ ಕುಮಾರಿ ಅಕ್ಷತಾ ಗಂಗಾ ಯು ಇವರು ಬೆಳೆಯೂರು ಕರ್ವೇಲು ಬಂಟ್ವಾಳ ತಾಲೂಕು ಇಲ್ಲಿನ ನಿವಾಸಿಗಳಾದ ಶ್ರೀ ಗಣೇಶ್ ಭಟ್ಟು ಮತ್ತು ಶ್ರೀಮತಿ ಮಾಲತಿ ದಂಪತಿಗಳ ಸುಪುತ್ರಿ. ತಾಲೂಕಿನ ಪ್ರಥಮ ಸ್ಥಾನದ ಸಾಧನೆಗಾಗಿ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳಿಯ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೊಬ್ಬ ಸಾಧಕಿ ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಪರೀಕ್ಷೆಯನ್ನ ಬರೆದು ತಾಲೂಕಿನಲ್ಲೇ ಪ್ರಥಮ ಸ್ಥಾನ ಕುಮಾರಿ ಸೌಜನ್ಯ ರೈ 625 ಅಂಕಗಳಲ್ಲಿ 615 ಅಂಕಗಳೊಂದಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು ಇಲ್ಲಿನ ವಿದ್ಯಾರ್ಥಿನಿ. 2023-24ನೇ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 98.4% ಅತ್ಯಧಿಕ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಕನ್ನಡ ಮಾಧ್ಯಮದಲ್ಲಿ ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿ ಹೆಮ್ಮೆ ಪಡುವಂತ ಸಾಧನೆಯನ್ನ ಮಾಡಿದ್ದೀರಿ. RI ಕ್ವಿಜ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಇವರಾಗಿದ್ದಾರೆ. ಇವರ ಸಾಧನೆಯನ್ನ ಗುರುತಿಸಿ ಇವತ್ತು ಗೌರವಿಸುತ್ತಿದ್ದೇವೆ. ಕೆಯೂರಿನ ಕೈಕಂಬ ನಿವಾಸಿಗಳಾದ ಶ್ರೀ ಸುರೇಶ್ ರೈ ಮತ್ತು ಶ್ರೀಮತಿ ವಿಜಯ ದಂಪತಿಗಳ ಸುಪುತ್ರಿ. ಎಲ್ಲ ಪ್ರೇಕ್ಷಕ ಬಂಧುಗಳೇ ಮತ್ತೊಂದು ದೊಡ್ಡ ಕೈಚಪ್ಪಾಳೆ ಕುಮಾರಿ ಸೌಜನ್ಯ ರೈ ಇವರಿಗೆ. ಸಾಮಾನ್ಯ ಶಾಸಕರು ಹಾಗೂ ಸಹಾಯಕ ಆಯುಕ್ತರು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು 3 ಜನ ತಾಲೂಕಿನ ಪ್ರಥಮ ಸ್ಥಾನಿಗಳನ್ನ ಗೌರವಿಸಬೇಕು, ಅಭಿನಂದಿಸಬೇಕು ಅನ್ನುವ ಕೋರಿಕೆ. ಎಲ್ಲ 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ತಾಲೂಕಿನ 3 ಅಗ್ರಗಣ್ಯ ಸಾಧಕರು ಕುಮಾರಿ ಶ್ರೀಯ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಕುಮಾರಿ ಅಕ್ಷತಾ ಗಂಗಾ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ, ಕುಮಾರಿ ಸೌಜನ್ಯ ರೈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು. ಈ 3 ಜನ ಸಾಧಕರಿಗೆ ಇವತ್ತು ತಾಲೂಕು ಮಟ್ಟದ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈ ಚಪ್ಪಾಳೆ ಅದು 3 ಅಗ್ರಗಣ್ಯ ತಾಲೂಕಿನ ವಿದ್ಯಾರ್ಥಿನಿ ಸಾಧಕಿಯರಿಗೆ. ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಆಶಯದ ಜೊತೆಯಾಗಿ ಮುಂದಿನ ಸನ್ಮಾನ ಅದು ತಾಲೂಕಿನಲ್ಲಿ PU ವಿಭಾಗದಲ್ಲಿ ಅಗ್ರಗಣ್ಯ ಸಾಧಕರಿಗೆ. ಸನ್ಮಾನವನ್ನ ಸ್ವೀಕರಿಸಿದ ಕುಮಾರಿ ಶ್ರೀಯಾ, ಕುಮಾರಿ ಅಕ್ಷತಾ ಗಂಗಾ, ಕುಮಾರಿ ಸೌಜನ್ಯ ರೈ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಭಕ್ತರಿಗೆ ಸನ್ಮಾನ, ಅತಿಥಿಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದ ಮೇರೆಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ವಿಜ್ಞಾನ ವಿಭಾಗದಲ್ಲಿ 600ರಲ್ಲಿ 597 ಅಂಕಗಳನ್ನು ಪಡೆದುಕೊಂಡಿರುವ ಶ್ರೀ ತನುಷ್ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರು. ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 591 ಅಂಕಗಳೊಂದಿಗೆ ತಾಲೂಕಿಗೆ ಪ್ರಥಮ ಸ್ಥಾನಿ ಶ್ರೀ ಅಭಿರಾಮ್ ಅಂಬಿಕಾ ಪದವಿ ಪೂರ್ವ ಕಾಲೇಜ್ ಪುತ್ತೂರು. ಕಲಾ ವಿಭಾಗದಲ್ಲಿ 600ರಲ್ಲಿ 594 ಅಂಕಗಳೊಂದಿಗೆ ತಾಲೂಕಿಗೆ ಪ್ರಥಮ ಸ್ಥಾನಿ ಕುಮಾರಿ ಪುರೋಹಿತ್ ಕುಶಿಮನ್ ರಾಜೇಂದ್ರ ಕುಮಾರ್ ಇವರನ್ನ ಎಲ್ಲ ಪ್ರೇಕ್ಷಕ ಬಂಧುಗಳ ಕೈ ಚಪ್ಪಾಳೆಯೊಂದಿಗೆ PU ವಿಭಾಗದ ಸಾಧನೆಗಾಗಿ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ತನುಷ್ 600ರಲ್ಲಿ 591
97 ಅಂಕಗಳು. ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರು. ಪೋಷಕರು ಉಪಸ್ಥಿತರಿದ್ದಾರೆ. ಅಭಿರಾಮ್ ಪೋಷಕರು ಸ್ವಾಗತಿಸ್ತಾ ಇದ್ದಾರೆ. ತನುಷ್ 600ರಲ್ಲಿ 597 ಅಂಕಗಳು. ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರು. 2023-24ನೇ ಸಾಲಿನ ಪದವಿ ಪೂರ್ವ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 99.5% ಅಂಕಗಳೊಂದಿಗೆ ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನ, ಇಡೀ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವ ಪುತ್ತೂರಿನ ಹೆಮ್ಮೆಯ ಸಾಧಕ ಮಾಸ್ಟರ್ ತನುಷ್, ಶ್ರೀ ಹರೀಶ್ ನಾಯಕ್ ಮತ್ತು ಶ್ರೀಮತಿ ಅನಿತಾ ದಂಪತಿಗಳ ಸುಪುತ್ರ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಕೈ ಚಪ್ಪಾಳಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಅಭಿರಾಮ್ ಕೆಪಿ ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 591 ಅಂಕ. ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಪುತ್ತೂರು. 2023-24ನೇ ಸಾಲಿನ ಪದವಿ ಪೂರ್ವ ವಾರ್ಷಿಕ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 95.5 ಅಂಕಗಳೊಂದಿಗೆ ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನ, ಕರ್ನಾಟಕ ರಾಜ್ಯಕ್ಕೆ 7ನೆಯ ಸ್ಥಾನವನ್ನ ಪಡೆದುಕೊಂಡಿರುವ ನಮ್ಮ ತಾಲೂಕಿನ ಹೆಮ್ಮೆಯ ವಿದ್ಯಾರ್ಥಿ ಶ್ರೀ ಪ್ರಕಾಶ್ KS ಮತ್ತು ಶ್ರೀಮತಿ ಸಾಯಿ ಸುಧಾ ದಂಪತಿಗಳ ಸುಪುತ್ರ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದೊಡ್ಡ ಅಭಿನಂದನೆಯ ಚಪ್ಪಾಳೆ ಅದು ಅಭಿರಾಮ್ ಕೆಪಿ ಇವರಿಗೆ. ಮುಂದಿನ ಸಾಧಕಿ ಅದು ಕಲಾ ಸಾಧಕಿ ಕುಮಾರಿ ಪುರೋಹಿತ್ ಖುಷಿಬೆನ್ ರಾಜೇಂದ್ರ ಕುಮಾರ್. ಕಲಾ ವಿಭಾಗದಲ್ಲಿ 600ರಲ್ಲಿ 594 ಅಂಕಗಳು. ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರು. 2023-24ನೇ ಸಾಲಿನ ಪದವಿ ಪೂರ್ವ ವಾರ್ಷಿಕ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಎಕ್ಸಾಕ್ಟ್ 99% ಅಂಕಗಳನ್ನು ಪಡೆದುಕೊಂಡು ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿರುವ ಕುಮಾರಿ ಪುರೋಹಿತ್ ಖುಷಿಬೆನ್ ರಾಜೇಂದ್ರ ಕುಮಾರ್ ಇವರು ಶ್ರೀಮತಿ ಮನೀಷಾ ಬೆನ್ ಮತ್ತು ಶ್ರೀ ರಾಜೇಂದ್ರ ಕುಮಾರ್ ದಂಪತಿಗಳ ಸುಪುತ್ರಿ. ಪ್ರೇಕ್ಷಕ ಬಂಧುಗಳೇ, ಒಂದೊಡ್ಡ ಅಭಿನಂದನೆಯ ಚಪ್ಪಾಳೆ ಶ್ರೀಯುತ ಕುಮಾರ್ ಪುರೋಹಿತ್ ಖುಷಿಬೆನ್ ರಾಜೇಂದ್ರ ಕುಮಾರ್ ಇವರಿಗೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇವರು ಗುಜರಾತಿ ಕುಟುಂಬದವರಾಗಿದ್ದುಕೊಂಡು ಪುತ್ತೂರಿನಲ್ಲಿ ಶಿಕ್ಷಣವನ್ನ ಪಡೆದು ಇಡೀ ಪುತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇವರಿಗೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ತಾಲೂಕು ಆಡಳಿತದ ನೇತೃತ್ವದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಅದ್ದೂರಿ ಸಮಾರಂಭದಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈ ಚಪ್ಪಾಳಿಯ ಅಭಿನಂದನೆಗಳೊಂದಿಗೆ ಗೌರವ ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಅತಿಥಿ ಬಂಧುಗಳು ಸನ್ಮಾನದ ಬಳಿಕ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಸ್ವಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ಕೋರಿಕೆಯಿಂದ 3 ಆಸನದಿಂದ 1 ಆಸನವನ್ನ ತೆರವುಗೊಳಿಸಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತೆ. ಮತ್ತೆ ಈ ದೇಶದ ಗಡಿಯನ್ನ ಕಾದಿರುವಂತಹ ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ. 3ರಲ್ಲಿ 1 ಆಸನವನ್ನ ತೆರವುಗೊಳಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ದೇಶ ಭಕ್ತಿಯ ಕರ ತಾಡತನದೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಕೆಮ್ಮಿಂಜೆ ನಿವೃತ್ತ ಯೋಧರು, ಭಾರತೀಯ ನೌಕಾದಳ. ಶ್ರೀ ಗೋಪಾಲಕೃಷ್ಣ ಭಟ್ ನಿವೃತ್ತ ಯೋಧರು, ಭಾರತೀಯ ಭೂಸೇನೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ವೇದಿಕೆಯ ಎದುರು ಭಾಗ ಎಡಭಾಗದಲ್ಲಿ ಉಪಸ್ಥಿತರಿರುವ ನಿವೃತ್ತ ಯೋಧರು ಶ್ರೀ ಸುಬ್ರಹ್ಮಣ್ಯ ಕೆಮ್ಮಿಂಜೆ ನಿವೃತ್ತ ಯೋಧರು, ಭಾರತೀಯ ನೌಕಾದಳ.
ಸೇವೆಯ ಕನಸಿಗೆ ಭಾವಗಳು ನೂರಾರು ಎಂಬ ಮಾತಿನಂತೆ ದೇಶ ಸೇವೆಯ ಮಹೋನ್ನತ ಧ್ಯೇಯವನ್ನ ಒಡಗೂಡಿಸಿಕೊಂಡು ಭಾರತೀಯ ಸೇನೆಯ ಹೆಮ್ಮೆಯ ಸೈನಿಕನಾಗಿ ಕರ್ತವ್ಯ ನಿರ್ವಹಿಸಿರುವ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಭಟ್ರವರೇ ದಿನಾಂಕ 1954ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಮ್ಮಿಂಜೆ ಗ್ರಾಮದ ದಿವಂಗತ ಕೃಷ್ಣಯ್ಯ ಮಾಸ್ಟರ್ ಹಾಗೂ ದಿವಂಗತ ಸುಶೀಲಮ್ಮ ದಂಪತಿಗಳ 7ನೇ ಪುತ್ರರಾಗಿ ಜನಿಸಿರುವ ತಾವು ಆಯ್ದುಕೊಂಡಿದ್ದು ಭಾರತ ಮಾತೆಯ ರಕ್ಷಣಾ ಕಾರ್ಯದ ಮಹತ್ವದ ಜವಾಬ್ದಾರಿಯನ್ನ 1971ನೇ ಜನವರಿ ತಿಂಗಳಲ್ಲಿ ಭಾರತೀಯ ನೌಕಾದಳಕ್ಕೆ ಸೇವೆಗೆ ಸೇರ್ಪಡೆಗೊಂಡು ಅದೇ ವರ್ಷ ನಡೆದ ಭಾರತ ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ವಿಶಾಖಪಟ್ಟಣದಲ್ಲಿರುವ ಭಾರತೀಯ ನೌಕಾನೆಲೆಯಾದ INS ಸರಾಕಾರ್ಸ್ ಯುದ್ಧ ನೌಕೆಯಲ್ಲಿ ಸೇವೆಯನ್ನ ಸಲ್ಲಿಸಿದ ವೀರ ಯೋಧರಾಗಿದ್ದು ಭಾರತೀಯ ಯುದ್ಧ ನೌಕೆಗಳಾದ ಇಂಡಿಯನ್ ನೇವಲ್ ಶಿಪ್ INS ಡೆಲ್ಲಿ, INS ಕೃಷ್ಣ, INS ಉದಯಗಿರಿ, INS ಶಿವಾಜಿ, INS ವೆಂದುರ್ತಿ, INS ದ್ರೋಣಾಚಾರ್ಯ ಮತ್ತು INS ಅಂಗ್ರೇಯದಲ್ಲಿ ಸೇವೆಯನ್ನ ಸಲ್ಲಿಸಿರುವಿರಿ. ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡು ಭಾರತೀಯ ನೌಕಾಪಡೆಯಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಭಾರತೀಯ ನೌಕಾದಳದಿಂದ ಲೀಡಿಂಗ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ 1982ರಲ್ಲಿ ನಿವೃತ್ತಿಯನ್ನ ಹೊಂದಿರುವಿರಿ. ಪ್ರಸ್ತುತ ಇವರು ಪುತ್ತೂರಿನ ಮಾಜಿ ಸೈನಿಕರ ಸಂಘದ ಹಿರಿಯ ಸದಸ್ಯರಾಗಿದ್ದು ಕ್ಷಾತ್ರೀಯ ಸೌಹಾರ್ದ ಸಹಕಾರಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರುತ್ತೀರಿ. ಕರೋನಾ ಸಮಯದಲ್ಲಿ ಸ್ವಜಾತಿ ಬಾಂಧವರ BPL ಬಡ 60 ಕುಟುಂಬದವರಿಗೆ ತಲಾ 3,000ದಂತೆ ತಮ್ಮ ಸ್ವಂತ ಖಾತೆಯಿಂದ ಕೊಟ್ಟಿರುವುದಲ್ಲದೆ ಈಗಲೂ ತನ್ನಿಂದಾದ ಸಹಾಯವನ್ನ ಅಗತ್ಯವುಳ್ಳವರಿಗೆ ಮಾಡುವ ಒಬ್ಬ ಸಮಾಜ ಸೇವಕನೂ ಹೌದು. ಇಂತಹ ದೇಶಭಕ್ತ ವೀರ ಯೋಧನಿಗೆ ತಾಲೂಕಿನ ಆಡಳಿತದ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳೆಯ ಅಭಿನಂದನೆಯ ಸನ್ಮಾನ. ಮುಂದಕ್ಕೆ ಶ್ರೀ ಗೋಪಾಲಕೃಷ್ಣ ಭಟ್, ನಿವೃತ್ತ ಯೋಧ, ಭಾರತೀಯ ಭೂಸೇನೆ. ಸೇವೆಯ ಕನಸಿಗೆ ಭಾವಗಳು ನೂರಾರು ಎಂಬ ಮಾತಿನಂತೆ ದೇಶ ಸೇವೆಯ ಮಹೋನ್ನತ ಧ್ಯೇಯವನ್ನ ಒಡಗೂಡಿಸಿಕೊಂಡು ಭಾರತೀಯ ಸೇನೆಯ ಹೆಮ್ಮೆಯ ಸೈನಿಕನಾಗಿ ಕರ್ತವ್ಯ ನಿರ್ವಹಿಸಿರುವ ಶ್ರೀ ಗೋಪಾಲಕೃಷ್ಣ ಭಟ್ ಇವರೇ ದಿನಾಂಕ 10/12/1955ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಮಡ್ಕ ದಿವಂಗತ ಸದಾಶಿವ ಭಟ್ ಹಾಗೂ ಶ್ರೀಮತಿ ಲಕ್ಷ್ಮೀ ದಂಪತಿಗಳ ಸುಪುತ್ರರಾಗಿ ಜನಿಸಿರುವ ತಾವು ಆಯ್ದುಕೊಂಡಿದ್ದು ಭಾರತ ಮಾತೆಯ ರಕ್ಷಣಾ ಕಾರ್ಯದ ಮಹತ್ತರ ಜವಾಬ್ದಾರಿಯ ಕರ್ತವ್ಯವನ್ನು 1976ರಲ್ಲಿ ಭಾರತೀಯ ಸೇನೆಗೆ ಕರ್ತವ್ಯಕ್ಕೆ ಸೇರ್ಪಡೆಗೊಂಡು ಹಿಮಾಚಲ ಪ್ರದೇಶ, ಅಸ್ಸಾಂ, ಪಂಜಾಬ್, ಉತ್ತರಾಖಂಡ, ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿವಿಧ ಭಾಗಗಳನ್ನ ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ 2000ನೇ ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಕರ್ತವ್ಯದಿಂದ ನಿವೃತ್ತಗೊಂಡಿರುವಿರಿ. ಪುತ್ತೂರಿನ ಮಾಜಿ ಸೈನಿಕರ ಸಂಘದ ಹಿರಿಯ ಸದಸ್ಯರಾಗಿದ್ದು ಪುತ್ತೂರು ಬುಳುವಾರಿನ ಸ್ನೇಹ ಟೆಕ್ಸ್ಟೈಲ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ತಾವು ಪತ್ನಿ ಶ್ರೀಮತಿ ಶಾಂತಾ ಮತ್ತು 2 ಪುತ್ರರೊಂದಿಗೆ ಉರಿಮಜಲ್ನಲ್ಲಿ ವಾಸ್ತವ್ಯವನ್ನ ಹೊಂದಿರುತ್ತೀರಿ. ಇವರಿಗೆ ತಾಲೂಕು ಆಡಳಿತದ ವತಿಯಿಂದ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳೆಯ ದೇಶಭಕ್ತಿಯ ಅಭಿನಂದನೆಗಳನ್ನ ಸಮರ್ಪಿಸಿ ಇವರನ್ನ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಶ್ರೀಯುತ ಸುಬ್ರಹ್ಮಣ್ಯ ಕೆಮ್ಮಿಂಜೆ, ನಿವೃತ್ತ ಯೋಧರು, ಭಾರತೀಯ ನೌಕಾದಳ. ಶ್ರೀ ಗೋಪಾಲಕೃಷ್ಣ ಭಟ್, ನಿವೃತ್ತ ಯೋಧರು, ಭಾರತೀಯ ಭೂಸೇನೆ. ಒಬ್ಬರು 12 ವರ್ಷ ಸೇವೆಯನ್ನ ಸಲ್ಲಿಸಿ ಮತ್ತೊಬ್ಬರು 25 ವರ್ಷ ದೇಶ ಸೇವೆಯೊಂದಿಗೆ ಗುರುತಿಸಿಕೊಂಡು ಇವತ್ತು ಪುತ್ತೂರು ತಾಲೂಕು ಮಟ್ಟದ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿರುವ ಶ್ರೀ ಸುಬ್ರಹ್ಮಣ್ಯ ಕೆಮ್ಮಿಂಜೆ ಮತ್ತು ಶ್ರೀ ಗೋಪಾಲಕೃಷ್ಣ ಭಟ್ ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳು ಮತ್ತೊಮ್ಮೆ ದೊಡ್ಡ ಕೈಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಿ ಗೌರವಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿ. ನಗರಸಭೆ
ವೇದಿಕೆಯಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನ ಉಳಿಸಿಕೊಂಡು ಮತ್ತೊಂದು ಆಸನವನ್ನ ತೆರವುಗೊಳಿಸಬೇಕು ಅನ್ನುವ ಕೋರಿಕೆ. ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಮತ್ತೊಂದು ಸನ್ಮಾನ. ಪುತ್ತೂರು ತಾಲೂಕಿನ 34 ಇಲಾಖೆಗಳಿಗೆ ಭದ್ರ ಬುನಾದಿಯನ್ನ ಹಾಕುವಂತ ಶಿಕ್ಷಣ ಇಲಾಖೆಯ ನೇತೃತ್ವವನ್ನ ವಹಿಸಿಕೊಂಡು ಪುತ್ತೂರು ತಾಲೂಕಿನಲ್ಲಿ SSLC ಪರೀಕ್ಷೆಯಲ್ಲಿ ದಾಖಲೆ ಫಲಿತಾಂಶವನ್ನ ತಂದುಕೊಟ್ಟಿರುವ ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ SR ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸಾಧಕರ ಆಸನಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವರು ಶ್ರೀ ಲೋಕೇಶ್ SR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಪುತ್ತೂರು. ಯಶಸ್ಸು ಎನ್ನುವುದು ಕೇವಲ ಅಂತಿಮವಾಗಿ ನಾವು ಪಡೆದುಕೊಳ್ಳುವ ಸ್ಥಾನ, ಗೆಲುವು ಮಾತ್ರವಲ್ಲ, ಅದು ನಾವು ಸಾಧನೆಯ ಹಾದಿಯಲ್ಲಿ ಕ್ರಮಿಸಿದ ಎಲ್ಲ ಅಡೆತಡೆಗಳು ಹಾಗೂ ಅನುಭವಿಸಿದ ಅನುಭವಗಳ ಒಟ್ಟುಮೊತ್ತ ಎನ್ನುವ ಮಾತಿಗೆ ಅನ್ವರ್ಥವಾಗಿ ಪುತ್ತೂರು ತಾಲೂಕಿನ ಶೈಕ್ಷಣಿಕ ವ್ಯವಸ್ಥೆಯ ಚುಕ್ಕಾಣಿಯನ್ನ ಹಿಡಿದು ಯಶಸ್ವಿ ನಾವಿಕನೆಂಬ ಅಭಿದಾನಕ್ಕೆ ಪಾತ್ರವಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ಲೋಕೇಶ್ SR ರವರೇ, ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಪುತ್ತೂರು ತಾಲೂಕಿಗೆ ಆಗಮಿಸಿದ ಕ್ಷಣದಿಂದ ತಮ್ಮ ಜವಾಬ್ದಾರಿ ನಿರ್ವಹಣೆಯ ನೈಪುಣ್ಯತೆಯನ್ನ ಯಶಸ್ವಿಯಾಗಿ ನಿಭಾಯಿಸಿರುವ ಕೀರ್ತಿಗೆ ಪಾತ್ರರಾಗಿರುವೆ. ತಮ್ಮ ಒತ್ತಡರಹಿತವಾದ ಪ್ರೀತಿ ವಿಶ್ವಾಸ ಸಹಿತವಾದ ಮಾರ್ಗದರ್ಶನವು ತಾಲೂಕಿನ ಶಿಕ್ಷಕರು, ವಿದ್ಯಾರ್ಥಿಗಳು ನಿರಾಳವಾಗಿ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಪ್ರೇರಣಾದಾಯಕವಾಗಿದೆ. ಶೈಕ್ಷಣಿಕ ವರ್ಷ 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯು ರಾಜ್ಯದಲ್ಲೇ 2ನೇ ಸ್ಥಾನವನ್ನ ಪಡೆದಿದ್ದು, ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದ ಗೌರವವನ್ನ ಪಡೆಯುವಲ್ಲಿ ತಮ್ಮ ಕಾಳಜಿಪೂರ್ಣವಾದ ಪ್ರೀತಿಯ ಶ್ರಮವಿದೆ. ಶಾಲಾ ಶೈಕ್ಷಣಿಕ ಸ್ಥಿತಿಗತಿಗಳ ಮೇಲ್ವಿಚಾರಣೆ, ಸರಳ ಮೌಲ್ಯಮಾಪನದ ತಂತ್ರಗಳು, ಸಾಧನ 100ರ ಕನಸು, ತಾಯಂದಿರ ಸಭೆ, ಪೋಷಕರ ಸಭೆ, ನಿಧಾನ ಕಲಿಕಾಗತಿಯ ವಿದ್ಯಾರ್ಥಿಗಳಿಗೆ ಉತ್ತೇಜನೆ, ಶಿಕ್ಷಕರಿಗೆ ಪ್ರೀತಿಯ ಮಾರ್ಗದರ್ಶನದ ಮೂಲಕ ಈ ಅಪೂರ್ವ ಸಾಧನೆಯ ಗರಿಯನ್ನ ಪುತ್ತೂರು ತಾಲೂಕಿಗೆ ಹೊರತೊಡಿಸಿರುವಿರಿ. ತಾಲೂಕಿನ 56 ಶಾಲೆಗಳು 100% ಫಲಿತಾಂಶದ ಸಾಧನೆಯನ್ನ ಗೈದಿರುವುದು ನಿಜಕ್ಕೂ ಅಭಿನಂದನಾರ್ಹ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಸಂಚಾಲಕರಾಗಿ ಇಲಾಖೆ ವತಿಯಿಂದ ನಡೆಯುವ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನೆರವೇರಿಸಿ ತಾಲೂಕು ಆಡಳಿತದ ಯಶಸ್ವಿಗೂ ಕಾರಣೀಕರ್ತರಾಗಿದ್ದೀರಿ. ಸಾರ್ವತ್ರಿಕ ಚುನಾವಣೆಯಲ್ಲಿ ಉತ್ತಮ ನಿರ್ವಹಣೆಯನ್ನ ತೋರಿದ್ದೂ ಅಲ್ಲದೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಸಂದರ್ಭದಲ್ಲಿಯೂ ಕೂಡ ಅಹರ್ನಿಶಿ ಸೇವೆಯನ್ನ ನೀಡಿದ್ದೀರಿ. ನಿಮ್ಮ ಈ ಸಾಧನೆಯನ್ನ ಗುರುತಿಸಿ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ 78ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯ ಕೈ ಚಪ್ಪಾಳೆಯೊಂದಿಗೆ ತಾಲೂಕು ಮಟ್ಟದ ಪ್ರಶಸ್ತಿಯನ್ನ ಪುತ್ತೂರು ತಾಲೂಕಿನ ಯಶಸ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ SR ಇವರಿಗೆ ಸಮರ್ಪಿಸುವ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಶಾಲು, ಹಾರ, ಫಲ ಪುಷ್ಪದೊಂದಿಗೆ ಗೌರವದ ಸ್ಮರಣಿಕೆಯೊಂದಿಗೆ ಗೌರವದ ಮೈಸೂರು ಪೇಟದೊಂದಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇನೆ. ಅತಿಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಮನವಿಯ ಮೇರೆಗೆ ಈ ಸನ್ಮಾನದ ನಂತರ ಸಂಘಟಕರು ಮತ್ತೆ 3 ಚೇರ್ಗಳನ್ನ ಜೋಡಿಸಬೇಕು. ಇದೀಗ ಎಲ್ಲ ಪ್ರೇಕ್ಷಕ ಬಂಧುಗಳೇ ಶ್ರೀ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೊಡ್ಡ ಚಪ್ಪಾಳಿಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ, ಜೋಡಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಪ್ರಾಕೃತಿಕ ವಿಕೋಪದ ಯಶಸ್ವಿ ನಿರ್ವಹಣೆಗಾಗಿ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಬಹುಶಃ
ಸುಮಾರು 30 ವರ್ಷಗಳ ಇತಿಹಾಸದಲ್ಲಿಯೇ ಪುತ್ತೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಪ್ರಾಕೃತಿಕ ವಿಕೋಪಗಳು ಈ ವರ್ಷ ಬಹಳ ಹೆಚ್ಚಾಗಿತ್ತು. ಆದರೆ ಪುತ್ತೂರು ನಗರಸಭೆಯ ಒಂದು ತಂಡ 24x7 ಅತ್ಯಂತ ಶಿಸ್ತಿನಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಕರ್ತವ್ಯ ನಿರ್ವಹಣೆಯನ್ನ ಮಾಡಿದ ಪರಿಣಾಮವಾಗಿ ಇವತ್ತು ಶಾಸಕರು ಕೂಡ ಎದೆ ತಟ್ಟಿಕೊಂಡು ಇಡೀ ರಾಜ್ಯದಲ್ಲೇ ಗುರುತಿಸಿಕೊಳ್ಳುವಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಅದು ಒಪ್ಪಲೇಬೇಕಾದ ಸತ್ಯ. ಇಂಥ 4 ಜನ ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದಾವೆ ಶ್ರೀ ಅಮಿತ್ ಮೇಲ್ವಿಚಾರಕರು ನಗರಸಭೆ ಪುತ್ತೂರು, ಶ್ರೀ ಐತಪ್ಪ ಮೇಲ್ವಿಚಾರಕರು ನಗರಸಭೆ ಪುತ್ತೂರು, ಶ್ರೀ ನಾಗೇಶ್ ಮೇಲ್ವಿಚಾರಕರು ನಗರಸಭೆ ಪುತ್ತೂರು, ಶ್ರೀ ಪುರುಷೋತ್ತಮ ವಿಷಯ ನಿರ್ವಾಹಕರು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆಯ ಸ್ವಾಗತ ಬರಲಿ ಈ 4 ಜನ ಸಾಧಕರಿಗೆ. 24x7 ಕರ್ತವ್ಯವನ್ನ ನಿರ್ವಹಣೆ ಮಾಡಿದವರು ನಾಗೇಶ್ ಗೌಡ, ಪುತ್ತೂರು ತಾಲೂಕು ಶಾಂತಿಗೋಡು ಗ್ರಾಮದ ಪಂಜಿಗ ನಿವಾಸಿಯಾದ ಶ್ರೀಮತಿ ವೆಂಕಮ್ಮ ಮತ್ತು ಕೃಷ್ಣಪ್ಪ ಗೌಡ ಇವರ ಸುಪುತ್ರ. ಪುತ್ತೂರು ನಗರಸಭೆಯಲ್ಲಿ ಮೇಲ್ವಿಚಾರಕರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಮತ್ತೋರ್ವರು ಶ್ರೀಯುತ ಪುರುಷೋತ್ತಮ, ಮಡಿಕೇರಿ ತಾಲೂಕು ಮೇಲ್ಚೆಂಬು ಗ್ರಾಮದ ಮಾಪ್ಲಕಜೆ ನಿವಾಸಿಯಾಗಿದ್ದ ದಿವಂಗತ ಪಾರ್ವತಿ ಮತ್ತು ದಿವಂಗತ ಕುಟ್ಟಿ ಪೂಜಾರಿ ಇವರ ಸುಪುತ್ರ. ಐತಪ್ಪ ಮೇಲ್ವಿಚಾರಕರು ನಗರಸಭೆ ಪುತ್ತೂರು. ಮತ್ತೋರ್ವರು ಶ್ರೀ ಅಮಿತ್ ರಾಜ್, ಪುತ್ತೂರು ತಾಲೂಕು ಕಸಬಾ ಗ್ರಾಮದ ಬಪ್ಪಳಿಗೆ ನಿವಾಸಿಯಾದ ಶ್ರೀಮತಿ ರಾಜೀವಿ ದಿವಂಗತ ಸುಂದರ ಗೌಡ ಇವರ ಸುಪುತ್ರ, ನಗರಸಭೆಯ ಸ್ವಚ್ಛತಾ ಮೇಲ್ವಿಚಾರಕರು. ಇನ್ನೋರ್ವರು ಐತಪ್ಪ, ಪುತ್ತೂರು ತಾಲೂಕು ಕೋಡಿಂಬಾಡಿ ಗ್ರಾಮದ ಕೃಷ್ಣಗಿರಿ ನಿವಾಸಿಯಾಗದ ದಿವಂಗತ ಲಕ್ಷ್ಮಿ ಮತ್ತು ದಿವಂಗತ ಕೇಪು ಇವರ ಏಕೈಕ ಪುತ್ರ ಶ್ರೀಯುತ ಐತಪ್ಪ ಇವರು ನಗರ ಸ್ವಚ್ಛತಾ ಮೇಲ್ವಿಚಾರಕರು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಈ ವರ್ಷ 30 ವರ್ಷದ ಇತಿಹಾಸದಲ್ಲಿಯೇ ಅತ್ಯಧಿಕ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದರೂ ಕೂಡ ಪುತ್ತೂರು ತಾಲೂಕಿನ ನಗರಸಭೆಯ ವ್ಯಾಪ್ತಿಗೆ 24x7 ಅತ್ಯಂತ ಶಿಸ್ತಿನಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸಿದ 4 ಜನ ಅಮಿತ್ ಮೇಲ್ವಿಚಾರಕರು, ಐತಪ್ಪ ಮೇಲ್ವಿಚಾರಕರು, ನಾಗೇಶ್ ಮೇಲ್ವಿಚಾರಕರು ಮತ್ತು ಪುರುಷೋತ್ತಮ ವಿಷಯ ನಿರ್ವಾಹಕರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಅಭಿನಂದನೆಯ ಚಪ್ಪಾಳೆಯನ್ನ ಸಮರ್ಪಿಸಿ ಇವರ 24x7 ಸಹಕಾರಕ್ಕಾಗಿ ಸನ್ಮಾನವನ್ನ ಸ್ವೀಕರಿಸಿದ ಶ್ರೀ ಅಮಿತ್ ಮೇಲ್ವಿಚಾರಕರು, ಐತಪ್ಪ ಮೇಲ್ವಿಚಾರಕರು, ನಾಗೇಶ್ ಮೇಲ್ವಿಚಾರಕರು ನಗರಸಭೆ ಪುತ್ತೂರು, ಶ್ರೀ ಪುರುಷೋತ್ತಮ ವಿಷಯ ನಿರ್ವಾಹಕರು ನಗರಸಭೆ ಪುತ್ತೂರು. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದ ಮೇರೆಗೆ ಮತ್ತೆ 3 ಆಸನದ ಕೃತಜ್ಞತೆಗಳು ಕಾರ್ಯಕ್ರಮವನ್ನ ಮುಂದುವರಿಸಿದ ತಾಲೂಕು ಮಟ್ಟದ ಪ್ರಾಕೃತಿಕ ವಿಕೋಪದ ಯಶಸ್ವಿ ನಿರ್ವಹಣೆಗೆ 3 ಜನರಿಗೆ ಒಂದು ಗೌರವಾರ್ಪಣೆಯನ್ನ ಮಾಡುವವರಿದ್ದೇನೆ. ಆದರಣೀಯರೇ, ಪುತ್ತೂರು ತಾಲೂಕು ಈ ವರ್ಷ ಅತ್ಯಧಿಕ ಮಳೆ, ಅತ್ಯಧಿಕ ಪ್ರಾಕೃತಿಕ ವಿಕೋಪಗಳು, ಪತ್ರಿಕೆಯಲ್ಲಿ ಪುಟಗಟ್ಟಲೆ ಬರೆಯುವಷ್ಟು ಪ್ರಾಕೃತಿಕ ವಿಕೋಪಗಳು ಈ ಸಲ ಆದದ್ದು ನಾವು ಕಂಡಿದ್ದೇವೆ. ಅಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅತ್ಯಂತ ಕ್ಲಪ್ತ ಮಟ್ಟದ ನಿರ್ವಹಣೆಯಿಂದಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕು ಒಳ್ಳೆಯ ಹೆಸರನ್ನ ಪಡೆದುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಪುತ್ತೂರಿನ ಸಹಾಯಕ ಆಯುಕ್ತರಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆ ಕರೆ ಮಾಡಿ ಬೇಷ್ ಅನ್ನುವಷ್ಟರ ಮಟ್ಟಿಗೆ ಈ ಸಲ ಅತ್ಯಂತ ವ್ಯವಸ್ಥಿತ 24x ಸೇವೆಯನ್ನ ಕೊಟ್ಟ ಒಂದು ದೊಡ್ಡ ಹೆಗ್ಗಳಿಕೆ ತಾಲೂಕು ಆಡಳಿತದ್ದು. ಅದರಲ್ಲಿ 3 ಜನರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಮೊದಲಿಗರು ಶ್ರೀ ನವೀನ್ ಕುಮಾರ್ ಭಂಡಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಪುತ್ತೂರು ಇವರಿಗೆ ಮಾನ್ಯ ಶಾಸಕರು
ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ, 24x7 2 ಲಕ್ಷಕ್ಕಿಂತ ಅಧಿಕ ಜನರನ್ನ ಕಾದ ಕೀರ್ತಿ ಇವತ್ತು ನವೀನ್ ಕುಮಾರ್ ಭಂಡಾರಿ ಇವರಿಗೆ ಸಲ್ಲತ್ತೆ. ದೊಡ್ಡ ಕೈ ಚಪ್ಪಾಳೆ ಬರಲಿ. ನವೀನ್ ಕುಮಾರ್ ಭಂಡಾರಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಪುತ್ತೂರು ಇವರಿಗೆ. ತಾಲೂಕಿಗೆ ನವೀನ್ ಕುಮಾರ್ ಭಂಡಾರಿಗಳಿದ್ರೆ ಪುತ್ತೂರು ನಗರಸಭೆಗೆ ಮುಂದೆ ಜಿಲ್ಲೆಯಾಗುವಂತ ದೊಡ್ಡ ನಗರ ನಮ್ಮ ಪುತ್ತೂರು ನಗರಸಭೆ. ಇದರ ನೇತೃತ್ವವನ್ನು ವಹಿಸಿಕೊಂಡಿರುವ ಮತ್ತೋರ್ವ ನಗುಮುಖದ ಸುಂದರ ಯುವಕ ಶ್ರೀ ಮಧು ಎಸ್ ಮನೋಹರ್, ಮಾನ್ಯ ಪೌರಾಯುಕ್ತರು ನಗರಸಭೆ ಪುತ್ತೂರು. ಕಚೇರಿಗೆ ಹೋದಾಗ ಅತ್ಯಂತ ಪ್ರೀತಿಯ ನಗುಮುಖದ ಸೇವೆಯನ್ನ ನೀಡುವ ಒಬ್ಬ ಯಶಸ್ವಿ ಪೌರಾಯುಕ್ತ ಶ್ರೀಯುತ ನಗರಸಭೆ ಪುತ್ತೂರು. ಇಡೀ ಪುತ್ತೂರು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಂತ ಎಲ್ಲ ಪ್ರಾಕೃತಿಕ ವಿಕೋಪದ ಕರ್ತವ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದವರು ಶ್ರೀ ಮಧು ಎಸ್ ಮನೋಹರ್. ಎಲ್ಲ ಪ್ರೇಕ್ಷಕ ಬಂಧುಗಳ ಮತ್ತೊಂದು ದೊಡ್ಡ ಚಪ್ಪಾಳೆ, ಅದು ಶ್ರೀ ಮಧು ಎಸ್ ಮನೋಹರ್ ಪೌರಾಯುಕ್ತರು ನಗರಸಭೆ ಪುತ್ತೂರು ಇವರಿಗೆ. ಮಾನ್ಯ ಶಾಸಕರು ಶಾಲು ಗೌರವದ ಸ್ಮರಣೆಗೆ ಪ್ರೀತಿಯ ಹೂವನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಮತ್ತೋರ್ವರು ನವೀನ್ ಕುಮಾರ್ ಭಂಡಾರಿ ಮತ್ತು ಮಧು ಎಸ್ ಮನೋಹರ್ ಇವರ ಜೊತೆ ಸೇರಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಣೆಯನ್ನ ಮಾಡಿದವರು ಪುತ್ತೂರು ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕರು ಉಪ್ಪಿನಂಗಡಿ ಶ್ರೀ ಚಂದ್ರನಾಯಕ್. ಅತ್ಯಂತ ಗೌರವ ಪೂರ್ವಕವಾಗಿ ಅತ್ಯಂತ ಸ್ಫುರದ್ರೂಪಿ ಯುವಕರು ಚಂದ್ರನಾಯಕ್ ಅವರನ್ನ ಕೂಡ ಅತ್ಯಂತ ಗೌರವ ಪೂರ್ವಕವಾಗಿ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಗ್ರಾಮಾಂತರ ಮಟ್ಟದಲ್ಲಿ ಅತ್ಯಂತ ಶಿಸ್ತಿನಿಂದ ಅತ್ಯಂತ ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸಿದವರು ಶ್ರೀಯುತ ಚಂದ್ರನಾಯಕ್, ಕಂದಾಯ ನಿರೀಕ್ಷಕರು ಉಪ್ಪಿನಂಗಡಿ. ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಲಿ ಚಂದ್ರನಾಯಕ್ ಕಂದಾಯ ನಿರೀಕ್ಷಕರಿಗೆ. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದ ಜೊತೆಯಾಗಿ 2023-24 ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕವನ್ನ ಪಡೆದುಕೊಂಡಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮ. ಈ ಪಟ್ಟಿಯ ವಾಚನ ಶ್ರೀಯುತ ಹರಿಪ್ರಸಾದ್, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರಿಂದ. ಎಲ್ರಿಗೂ ಕೂಡ ನಮಸ್ಕಾರ. ಈ ಒಂದು ವರ್ಷದ ಫಲಿತಾಂಶದಲ್ಲಿ ಎಲ್ರಿಗೂ ಗೊತ್ತಿರುವಾಗ ಅತ್ಯಮೋಘ ಸಾಧನೆಯನ್ನು ಮಾಡಿದೆ ನಮ್ಮ ಪುತ್ತೂರು ಬ್ಲಾಕ್. 97% ಫಲಿತಾಂಶವನ್ನು ಕಂಡಿದೆ ನಮ್ಮ ಪುತ್ತೂರು ತಾಲೂಕು ಶಾಲಾ ಮಕ್ಕಳ ಲೆವೆಲಲ್ಲಿ, ಮತ್ತು ಟೋಟಲ್ ಆಗಿ ಬ್ಲಾಕ್ ಲೆವೆಲಲ್ಲಿ 95% ಸಿಕ್ಕಿದ್ದು. ಬಹುಶಃ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತಹ ಮಾನ್ಯ ಶಾಸಕರು, ಆಯುಕ್ತರು, SDMC ಇರ್ಬೋದು ಅಥವಾ ಎಲ್ಲ ನಮ್ಮ ಸರ್ವ ಅಧಿಕಾರಿಗಳು ಮತ್ತು ನಮ್ಮ ಶಿಕ್ಷಕರ ಸಂಘಗಳು, ಇತರ ಸಂಘ ಸಂಸ್ಥೆಗಳಿರ್ಬೋದು, SDMC ಇರ್ಬೋದು ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. ಬಹುಶಃ 82 ಶಾಲೆಗಳಲ್ಲಿ ನಮ್ಮದು 69 ಶಾಲೆಗಳು A ಗ್ರೇಡನ್ನು ಪಡೆದಿದೆ. ಮಾತ್ರವಲ್ಲ, ನಮ್ಮ ತಾಲೂಕೆ A ಗ್ರೇಡ್ ಪಡೆದಿದೆ ಅಂತ ಹೇಳಿ ಬಹಳ ಹೆಮ್ಮೆ ಆಗ್ತಾ ಇದೆ. ಮತ್ತು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಕೂಡ ಗಳಿಸಿದೆ ಅಂತ ಹೇಳಲಿಕ್ಕೆ ಇದಕ್ಕೆಲ್ಲ ಕಾರಣಕರ್ತರಾಗಿರೋ ಎಲ್ಲರೇ ಕೂಡ ಮತ್ತೊಮ್ಮೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಈಗಾಗಲೇ ಸನ್ಮಾನವನ್ನು ಕೂಡ ಮಾಡಿದ್ದೀರಾ. ಬಹುಶಃ ನಮ್ಮ ಈ ವರ್ಷದ ಫಲಿತಾಂಶ ಕೂಡ ನಾವು ಸಾಧನ 100 ಹೇಳುವಂಥದ್ದು, ಮತ್ತೆ ನಾವು ಅದನ್ನೇ ಗುರಿಯನ್ನು ಇಟ್ಕೊಂಡಿದ್ದೇವೆ. ಬಹುಶಃ ಈ ಸಲ ಎಲ್ಲರ ಸಹಕಾರದಿಂದ ಬರ್ತದೆ ಅಂತ, ನಮ್ಮ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ, ಕಳೆದ ವರ್ಷದ ಫಲಿತಾಂಶ ಕೂಡ 92% ಬಂದಿತ್ತು. ಬಹುಶಃ ಆ ವರ್ಷ ನಾವು ಜಿಲ್ಲೆಯಲ್ಲಿ 2ನೇ ಸ್ಥಾನ ಗಳಿಸಿದ್ದೆವು. ಈ ವರ್ಷ ಪ್ರಥಮ ಸ್ಥಾನ ಬಂದಿದ್ದೇವೆ. 23ನೇ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಗಳಿಸಿದಂಥ 3 ವಿದ್ಯಾರ್ಥಿಗಳಿಗೆ ನಾವು ಇಲಾಖಾ ವತಿಯಿಂದ, ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ ಕೊಡುವಂಥ ವಿತರಣಾ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಪುತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿಯ
ವಿದ್ಯಾರ್ಥಿಯಾಗಿರುವಂತಹ ಶ್ರೇಯ ಎಸ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ಲ್ಯಾಪ್ಟಾಪನ್ನು ಸ್ವೀಕರಿಸಬೇಕು. ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಫೋಟೋ ಸೆಷನ್ಗೆ ದಯವಿಟ್ಟು ವಿದ್ಯಾರ್ಥಿಗಳು ನಿಲ್ಲಬೇಕಲ್ಲಿ. ಇನ್ನೊಂದು ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೇಟು ಇಲ್ಲಿನ ವಿದ್ಯಾರ್ಥಿ ಕೆ ಇಶಾನಿ ತಾವು ಕೂಡ ವೇದಿಕೆಗೆ ಆಗಮಿಸಿ ಲ್ಯಾಪ್ಟಾಪ್ ಸ್ವೀಕರಿಸಬೇಕು. ಅದೇ ರೀತಿ ಸರಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇಲ್ಲಿನ ವಿದ್ಯಾರ್ಥಿ ದಯವಿಟ್ಟು ಆಯಿಷತಲ್ ಮುಫೀದ ವೇದಿಕೆಗೆ ಆಗಮಿಸಿ ಸರ್ಕಾರದಿಂದ ನೀಡಲ್ಪಟ್ಟಂತಹ ಲ್ಯಾಪ್ಟಾಪನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಸುಮಾರು ವಿದ್ಯಾರ್ಥಿನಿಯರು ಕೂಡ ಫೋಟೋ ಸೆಷನ್ಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಆಯಿಷತುಲ್ ಮುಫೀದ ವೇದಿಕೆಯ ಮುಂಭಾಗಕ್ಕೆ ಬಂದು ಅತಿಥಿ ಗಣ್ಯರ ಜೊತೆ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳ ಲ್ಯಾಪ್ಟಾಪ್ ಸುಮ್ಮನೆ ಸಿಗ್ಲಿಲ್ಲ, ಅವರ ಶೈಕ್ಷಣಿಕ ಸಾಧನೆಗಾಗಿ ಸಿಕ್ಕಿದೆ. ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಲಿ 3 ಜನ ಸಾಧಕಿ ವಿದ್ಯಾರ್ಥಿನಿಯರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ ಶಿಕ್ಷಣ ಸಂಯೋಜಕರಾಗಿರುವ ಹರಿಪ್ರಸಾದ್ ಸರ್ ಅವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ತಾಲೂಕ್ ಪಂಚಾಯತ್ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ತಾಲೂಕ್ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಆಯೋಜಿಸಿದ ಸಂಜೀವಿನಿ ಒಕ್ಕೂಟದ ಸದಸ್ಯರ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತ ಸದಸ್ಯರಿಗೆ ಬಹುಮಾನ ವಿತರಣೆ ಇದು ತಾಲೂಕ್ ಪಂಚಾಯತ್ ವತಿಯಿಂದ ನೀಡಲಾಗುತ್ತಿದೆ. ಬಲ್ಲಾಡು ಗ್ರಾಮ ಪಂಚಾಯತಿನ ಚೇತನ ಇವರು, ಸಮೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ಇವರು ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ತಮ್ಮನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿ ಮಾನ್ಯ ಶಾಸಕರು ಪ್ರಥಮ ಸ್ಥಾನದ ಪ್ರಶಸ್ತಿ ಪತ್ರ ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಚೇತನ ಇವರಿಗೆ. ಈ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆಕೊಂಡವರು ರೋಶನಿ ಗ್ರಾಮ ಬನ್ನೂರು, ಶ್ರೀ ವಿಷ್ಣು ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ಬನ್ನೂರು. ಪ್ರೇಕ್ಷಕ ಬಂಧುಗಳೇ, ಮತ್ತೊಂದು ಚಪ್ಪಾಳೆ, ಅದು ರೋಶನಿ. ದ್ವಿತೀಯ ಸ್ಥಾನ ಪ್ರಶಸ್ತಿ ಪತ್ರ, ಗೌರವದ ಸ್ಮರಣಿಕೆ ಮತ್ತು ಪುಷ್ಪದೊಂದಿಗೆ. ಸಂಜೀವಿನಿ ಒಕ್ಕೂಟದ ರಂಗೋಲಿ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಯಶಸ್ವಿ ಕೆಯ್ಯೂರು ಗ್ರಾಮ, ಶ್ರೀ ದುರ್ಗಾಂಬಿಕಾ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಕೆಯ್ಯೂರು. ತಮ್ಮನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿ ಒಂದು ಚಪ್ಪಾಳೆ ಪ್ರೇಕ್ಷಕ ಬಂಧುಗಳೇ ಯಶಸ್ವಿ ಇವರಿಗೆ. ಕೃತಜ್ಞತೆಗಳು. ಇವತ್ತು ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆಯನ್ನ ಹಾಡಿದ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿ ತಂಡ ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನ ಮಾನ್ಯ ಶಾಸಕರಿಂದ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ರಾಷ್ಟ್ರಗೀತೆಯನ್ನ ಅತ್ಯಂತ ಯಶಸ್ವಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಪ್ರಸ್ತುತಪಡಿಸುವ ಸಂಸ್ಥೆ ಅದು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿನಿ ಇವರಿಗೆ ಗೌರವದ ಸ್ಮರಣಿಕೆಯ ಸಮರ್ಪಣೆ. ನಾಡಗೀತೆಯನ್ನ ಪ್ರಸ್ತುತಪಡಿಸಿದ ಸುಧಾನ ವಸತಿಯುತ ಶಾಲೆ ಮಂಜಲ್ಪಡ್ಪು ಪುತ್ತೂರು ಇಲ್ಲಿನ ವಿದ್ಯಾರ್ಥಿನಿ ವೇದಿಕೆಗೆ ಬರಬೇಕು, ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಆಕರ್ಷಕ ಪಥ ಸಂಚಲನವನ್ನ ನಡೆಸಿಕೊಟ್ಟಿರುವ ಪೊಲೀಸ್ ಇಲಾಖೆ ಪುತ್ತೂರು ಇದರ ಪರವಾಗಿ ಓರ್ವ ಸಿಬ್ಬಂದಿಗಳು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಸುಧಾನ ವಸತಿಯುತ ಶಾಲೆ ಪೊಲೀಸ್ ಇಲಾಖೆ ಪುತ್ತೂರು ವತಿಯಿಂದ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಗೃಹ ರಕ್ಷಕ ದಳ ಪುತ್ತೂರು, ಅಗ್ನಿಶಾಮಕ ದಳ ಪುತ್ತೂರು, ಎನ್ಸಿಸಿ ಮತ್ತು ಎಸ್ಪಿಸಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು
ಪ್ರೌಢಶಾಲಾ ವಿಭಾಗ, ಬ್ಯಾಂಡ್ ಸೆಟ್ ಸೈಂಟ್ ವಿಕ್ಟರ್ಸ್ ಪುತ್ತೂರು, ಎನ್ಸಿಸಿ ಸಂತ ಫಿಲೋಮಿನಾ ಪ್ರೌಢಶಾಲೆ ದರ್ಬೆ ಪುತ್ತೂರು, ಸ್ಕೌಟ್ ಗೈಡ್ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ದಯವಿಟ್ಟು ಎಲ್ಲ ಶಾಲೆ ಮತ್ತು ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ರೆ ದಯವಿಟ್ಟು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಪೊಲೀಸ್ ಇಲಾಖೆ ಪುತ್ತೂರು, ಗೃಹ ರಕ್ಷಕ ದಳ ಪುತ್ತೂರು, ಅಗ್ನಿಶಾಮಕ ದಳ ಪುತ್ತೂರು, ಎನ್ಸಿಸಿ ಮತ್ತು ಎಸ್ಪಿಸಿ ಘಟಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂಬಿಟ್ಟು ಪ್ರೌಢಶಾಲಾ ವಿಭಾಗ, ಬ್ಯಾಂಡ್ ಸೆಟ್ ಸೈಂಟ್ ವಿಕ್ಟರ್ಸ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು, ಎನ್ಸಿಸಿ ಸೈಂಟ್ ಫಿಲೋಮಿನಾ ಪ್ರೌಢಶಾಲೆ ದರ್ಬೆ ಪುತ್ತೂರು, ಸ್ಕೌಟ್ ಗೈಡ್ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇವತ್ತಿನ ಪಥಸಂಚಲನ ಒಂದೇ ಒಂದು ರಿಹರ್ಸಲ್ ಅನ್ನ ಅರ್ಧ ಗಂಟೆ ಮಾಡಿದ್ದೆವು. ಇವತ್ತು ಮಾನ್ಯ ಸಹಾಯಕ ಆಯುಕ್ತರ ಗಮನ ಸೆಳೆಯುವಷ್ಟರ ಮಟ್ಟಿಗೆ ಅತ್ಯಂತ ಯಶಸ್ವಿ ಪಥಸಂಚಲನವನ್ನ ನಡೆಸಿಕೊಟ್ಟ ಎಲ್ಲ 7 ದಳದ ಮುಖ್ಯಸ್ಥರಿಗೆ, ಸಂಬಂಧಪಟ್ಟಂತ ಶಿಕ್ಷಕ ಬಂಧುಗಳಿಗೂ ಕೂಡ ತಾಲೂಕು ಆಡಳಿತದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರೇ ಬೇರೆ ಬೋರ್ಚೆ ಅನ್ನದ ಯಾವ ಟೈಮ್ ಧನ್ಯವಾದ. ಎಲ್ಲ ಅತಿಥಿಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಪುತ್ತೂರಿನ ಪ್ರಾಕೃತಿಕ ವಿಕೋಪದಲ್ಲಿ 3 ಜನರನ್ನ 3 ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮತ್ತು ಅಗತ್ಯ ಅನ್ನುವಷ್ಟರ ಮಟ್ಟಿಗೆ ಪುತ್ತೂರು ಶಾಸಕರ ಒಂದು ಗ್ರೂಪ್ ಅಲ್ಲಿ ನಾವು ಸೇರಿದಂತೆ ಹಲವರಿದ್ದೇವೆ. ಆ ಒಂದು 1.5-2 ತಿಂಗಳ ಕಾಲಘಟ್ಟದಲ್ಲಿ ಒಂದ್ ಕಡೆ ಬನ್ನೂರಿನ ಕಡೆ ಒಂದ್ ಕಡೆ ಮರ ಬಿದ್ರೆ, ಮತ್ತೊಂದ್ ಕಡೆ ಈಶ್ವರಮಂಗಲದ ಕಡೆ ಮತ್ತೊಂದು ಮರ ಇದ್ರೆ, ಶಾಸಕರ ಫೋಟೋ ಅಲ್ಲೂ ಇದೆ ಇಲ್ಲೂ ಇದೆ ಎಲ್ಲ ಕಡೆ ಇದೆ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ಕರ್ತವ್ಯವನ್ನ ನಿರ್ವಹಿಸಿದ ರೀತಿಯಲ್ಲೇ ಪುತ್ತೂರಿನ ಶಾಸಕರು ಮನೆ ಬಿದ್ದಲ್ಲಿಗೆ, ಮರ ಬಿದ್ದಲ್ಲಿಗೆ, ಬೆಟ್ಟ ಜರಿದು ಬಿದ್ದಲ್ಲಿಗೆ ಎಲ್ಲಾ ಕಡೆಯೂ ಕೂಡ 24x7 ನನ್ನ ಪಕ್ಕದಲ್ಲಿ ಕುಳಿತವರ PA ಹೇಳುತ್ತಾರೆ, ನಾವು ಓಡಾಡಿದ ಜಾಗದ ನೆನಪೇ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಓಡಾಟವನ್ನ ಮಾಡಿದ್ದೇವೆ ಅಂತ ಹೇಳಿ ಒಬ್ಬ ಶಾಸಕನಾಗಿ ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನುವುದಕ್ಕೆ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರು ಮಾದರಿ. ಸನ್ಮಾನ್ಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆ ಸನ್ಮಾನ್ಯ ಶಾಸಕರಿಗೆ ಬರಲಿ ಅನ್ನುವ ಆಶಯದ ಜೊತೆಯಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ KS ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇದರ ಆಶ್ರಯದಲ್ಲಿ ಪುತ್ತೂರು ತಾಲೂಕು ಮಟ್ಟದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಪುತ್ತೂರಿನ ಸಹಾಯಕ ಆಯುಕ್ತರಾಗಿರುವಂಥ ಜುಬಿನ್ ಮಹಾಪಾತ್ರರವರೇ, ಪುತ್ತೂರಿನ ತಹಸೀಲ್ದಾರರಾಗಿರುವಂಥ ಪುರಂದರ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರುವಂಥ ಲೋಕೇಶ್ SR ಅವರೇ, ನಗರಸಭೆಯ ಪೌರಾಯುಕ್ತರಾಗಿರುವಂಥ ಮಧು S ಮನೋಹರ್ ಅವರೇ, ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ನವೀನ್ ಭಂಡಾರಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನಮಗೆಲ್ಲರಿಗೂ ಭಾರತದ ಪ್ರತಿ ಪ್ರಜೆಗಳಿಗೂ ಕೂಡ ಅತ್ಯಂತ ಸಂತೋಷದ ದಿವಸ. ನಿಮಗೆಲ್ಲರಿಗೂ ನಾನು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ದಿನಾಚರಣೆಯನ್ನು ಅತ್ಯಂತ ಹೆಮ್ಮೆಯಿಂದ ಸಂತೋಷದಿಂದ ಆಚರಿಸುವ ಒಂದು ಯೋಗ ನಮಗೆಲ್ಲರಿಗೆ ಬಂದಿದೆ. ಈ ಯೋಗ ಬರಬೇಕಿದ್ರೆ ಇದರ ಹಿಂದೆ ಎಷ್ಟೋ ಜನರು ತಮ್ಮ ಜೀವವನ್ನು ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದನ್ನು ನಾವು ಇವತ್ತು ಯೋಚಿಸುವ ಒಂದು ದಿವಸ ಕೂಡ ಆಗಿರುತ್ತದೆ. ಈ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಮಹಾನ್ ನಾಯಕರು
ಮಹಾತ್ಮ ಗಾಂಧೀಜಿಯವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಆನಂತರ ಬಾಲಗಂಗಾಧರ ತಿಲಕ್ ಇರ್ಬೋದು, ಭಗತ್ ಸಿಂಗ್ ಅವರಿರ್ಬೋದು. ಇಂಥ ಮಹಾನ್ ವ್ಯಕ್ತಿಗಳು ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಜನರು ತಮ್ಮ ತ್ಯಾಗವನ್ನು ಈ ದೇಶಕ್ಕಾಗಿ ಮಾಡಿದ್ದಾರೆ. ಈ ಮೊದಲು ಬೆಳಿಗ್ಗೆ ಭಾಷಣ ಮಾಡುವಾಗ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂಥ ಜುಬಿನ್ ಅವರೊಂದು ಅಷ್ಟು ವಿಚಾರಗಳನ್ನು ನಮಗೆ ಸಮಾಜಕ್ಕೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶ ಇವತ್ತು ಎಲ್ಲಿ ನಿಂತಿದೆ, ಅವರ ತ್ಯಾಗದ ಮನೋಭಾವನೆಗಳು ಏನು, ನಾವು ಇವತ್ತು ಅರ್ಧ ಗಂಟೆ ಕಾರ್ಯಕ್ರಮ ಮಾಡುವ ಮುಖಾಂತರ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಸಂಭ್ರಮಿಸ್ಬೋದು. ನಮ್ಮ ಧ್ವಜವನ್ನು ಮೇಲೆ ಮೇಲೆ ಏರಿಸಬೇಕು, ನಮ್ಮ ದೇಶ ಇನ್ನಷ್ಟು ಉನ್ನತೀಕರಣ ಆಗಬೇಕು ಅನ್ನೋ ನಮ್ಮ ಮನೋಭಾವನೆಗಳು ಇದೆ. ಆದರೆ ನಮ್ಮ ದೇಶಕ್ಕೆ ತ್ಯಾಗ ಮಾಡಿದವರು ಒಂದು ಕಡೆ ಆದರೆ, ನಾವು ಈ ದೇಶಕ್ಕೆ ಏನು ಕೊಡುಗೆ ಕೊಡಬೇಕು ಅನ್ನೋದು ನಾವು ಕೂಡ ವಿ ಆರ್ ದ ರೆಸ್ಪಾನ್ಸಿಬಿಲಿಟಿ ಇರುವಂಥವರು. ರೆಸ್ಪಾನ್ಸಿಬಿಲಿಟಿ ನಾವು ಈ ದೇಶಕ್ಕೆ ಏನು ಕೊಡುಗೆ ಕೊಡಬಹುದನ್ನು ಕೂಡ ನಾವು ಇವತ್ತು ಯೋಚನೆ ಮಾಡುವ ಅಗತ್ಯ ಇದೆ. ಈ ದೇಶ ಒಂದು ಕಡೆಯಿಂದ ನಾವು ಇವತ್ತು ಇಡೀ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿ ಇದ್ದರೂ ಕೂಡ ಇವತ್ತು ಇನ್ನಷ್ಟು ಈ ದೇಶದಲ್ಲಿ ಮಾರ್ಪಾಡುಗಳು ಅವಶ್ಯಕತೆ ಇದೆ. ನಾವು ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ಇನ್ನಷ್ಟು ಬಲವರ್ಧನೆಯ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣದ ಕಡೆಗೆ ನಾವು ಗಮನ ಕೊಡುವ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಭ್ರಷ್ಟಾಚಾರದ ಬಗೆಗೆ ನಾವು ಗಮನ ಕೊಡುವಂಥ ಅವಶ್ಯಕತೆ ಇದೆ. ಪರಿಸರದ ಬಗ್ಗೆ ಕಾಳಜಿ ಕೊಡುವಂಥ ಅವಶ್ಯಕತೆ ಇದೆ. ಇವತ್ತು ನಾವು ಬೆಟ್ಟ ಗುಡ್ಡ ಕಾಡುಗಳನ್ನು ನಾಶ ಮಾಡುವಲ್ಲಿ ನಾವು ಮುಂದೆ ಹೊರಿತಾ ಇದ್ದೇವೆ. ಪ್ರಕೃತಿ ವಿಕೋಪಕ್ಕೆ ಏನು ಇವತ್ತು ತುತ್ತಾಗ್ತಾ ಇದೆ ನಮ್ಮ ದೇಶ, ನಮ್ಮ ರಾಜ್ಯ, ಇದರ ಬಗ್ಗೆ ನಮ್ಮ ಯುವ ಪೀಳಿಗೆ, ಮುಂದಿನ ಪೀಳಿಗೆ ಗಮನ ಕೊಡುವಂಥ ಅವಶ್ಯಕತೆ ಇದೆ. ಭ್ರಷ್ಟಾಚಾರ, ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ಕೂಗು ಕೇಳ್ತಾ ಇದೆ. ಕಾನೂನಿನ ತೊಡಕುಗಳು ನಮ್ಮ ದೇಶದಲ್ಲಿ ನೀವು ಪತ್ರಿಕೆಯಲ್ಲಿ ಓದಿರ್ಬೋದು. ಮೊನ್ನೆ ತಾನೇ ಒಬ್ಬರು ಕೆಲಸ ಮಾಡ್ತಿರುವಂಥ ಒಬ್ಬ ಡಾಕ್ಟ್ರು ಅವರು ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ಏನಾಗಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲ ನಾಚಿಕೆ ಪಡುವಂಥ ಒಂದು ಸಂಗತಿ. ಇದೆಲ್ಲ ಕಾನೂನಿನ ತೊಡಕುಗಳನ್ನು ಜನ ಉಪಯೋಗ ಮಾಡುವಂಥ ಪರಿಸ್ಥಿತಿಗಳು ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಇದಕ್ಕೆ ಹೇಳುವಂಥದ್ದು, ನಾವು ಕೂಡ ಸಮಾಜಕ್ಕೆ ಕೊಡುಗೆ ಕೊಡುವಂಥ ಕೆಲಸಗಳು ಆಗಬೇಕು. ನೀವು ಮುಂದಿನ ಪೀಳಿಗೆ ಜನ ಈ ದೇಶಕ್ಕೆ, ಈ ಸಮಾಜಕ್ಕೆ ಸೇವೆಯನ್ನು ಕೊಟ್ಟರೆ ಮಾತ್ರ ಈ ದೇಶ ವಿಶ್ವದಲ್ಲಿ ಈ ನಂಬರ್ 1 ಆಗಲಿಕ್ಕೆ, ವಿಶ್ವ ಗುರು ಆಗಲಿಕ್ಕೆ ಸಾಧ್ಯ. ಅಭಿವೃದ್ಧಿ ಪಥವಾಗಿ ಕೆಲಸ ಮಾಡೋದಿದ್ರೆ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದರೆ, ನಮ್ಮ ಅಸಿಸ್ಟೆಂಟ್ ಕಮಿಷನ್ ಅವರು ಹೇಳಿದರು 340 ವರ್ಷದಿಂದ ಬೇರೆ ದೇಶಗಳು ನಮ್ಮ ಮೇಲೆ ದಂಡೆತ್ತಿ ಬಂದು ನಮ್ಮ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿದೆ. ನಾವು ಬರೀ 70 ವರ್ಷ 76 ವರ್ಷಗಳಲ್ಲಿ ನಾವು ಇಷ್ಟು ಮುಂದುವರೆದಿದ್ದೇವೆ. ಐದು ದೇಶ ವಿಶ್ವದಲ್ಲಿ 5ನೇ ಸ್ಥಾನವನ್ನು ಪಡ್ಕೊಳ್ಳುವಂಥ ಕೆಲಸಗಳು ಆಗಿದೆ. ಇನ್ನೂ ನಾವು ಮುಂದೆ ಬರಬೇಕಿದ್ರೆ ಜನಸಂಖ್ಯಾ ಸ್ಫೋಟ ಕೂಡ ನಮ್ಮ ದೇಶದಲ್ಲಿ ಎದ್ದು ಕಾಣುತ್ತಿರುವಂಥ ಒಂದು ತೊಂದರೆ. 5ನೇ ಸ್ಥಾನ ಪಡೆಯಬೇಕಿದ್ರೆ ನಮ್ಮ 70 ವರ್ಷದಲ್ಲಿ ನಮ್ಮ ಸರ್ಕಾರ, 76 ವರ್ಷದಲ್ಲಿ ಸರ್ಕಾರ ಏನು ಕೂತ್ಕೊಂಡಿಲ್ಲ. ಸೂಜಿಯಿಂದ ಇವತ್ತು ವಿಮಾನದವರೆಗೆ ನಿರ್ಮಾಣ ಮಾಡುವಂಥ ಕೆಲಸ ಬೇರೆ ಬೇರೆ ಸರ್ಕಾರಗಳು ಈ ದೇಶದಲ್ಲಿ ಮಾಡಿದೆ. ಈ ದೇಶದಲ್ಲಿ ಯಾವುದು ನಾವು ಬೇರೆ ದೇಶಕ್ಕೆ ಅವಲಂಬಿಸಿರುವಂಥದ್ದು ಕೆಲವು ವಸ್ತುಗಳು ಮಾತ್ರ. ಈ ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಶಿಕ್ಷಣದಲ್ಲಿ ಮುಂದುವರಿಯುವಂಥ ಕೆಲಸಗಳು ಆಗಬೇಕು. ಸರ್ಕಾರ KPSC ಮಾದರಿಯ ಶಾಲೆಗಳನ್ನು ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ. ಎಲ್ರಿಗೂ ಸಮಾನ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ಯೋಚನೆ ಈ ಸರ್ಕಾರದ ಮುಂದಿದೆ. ಉದ್ಯೋಗಗಳು ಇಲ್ಲಿ ಬರಬೇಕು. ನಮ್ಮ ಪುತ್ತೂರು ಕೂಡ ಅಭಿವೃದ್ಧಿ ಆಗಬೇಕು. ನಮ್ಮ ಉದ್ಯಮಗಳು ಇಲ್ಲಿ ಬರುವಂಥ ಕೆಲಸಗಳು ಆಗಬೇಕು. ಈಗ ತಾನೇ ನಮ್ಮ ಪುತ್ತೂರಿಗೆ KMF ಬಂದಿದೆ. ಸುಮಾರು 100-150 ಕೋಟಿ ರೂಪಾಯಿಯಲ್ಲಿ 15 ಎಕರೆ ಜಾಗವನ್ನು ಅವರಿಗೆ ಮಂಜೂರು ಮಾಡುವಂಥ ಕೆಲಸವನ್ನು ಮಾಡಿದೆ. 150 ಕೋಟಿ ರೂಪಾಯಿಯಲ್ಲಿ ಅವರು ಉದ್ಯಮವನ್ನು ಆರಂಭ ಮಾಡುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಗ್ರೌಂಡ್ ಅನ್ನು ಕೊಡುವಂಥ 22.5 ಎಕರೆ ಜಾಗವನ್ನು ಅವರಿಗೆ ಕೊಡುವಂಥ ಕೆಲಸಗಳಾಗಿದೆ. ಮುಂದಿನ ದಿವಸಗಳಲ್ಲಿ ಆ ಕೆಲಸವನ್ನು ಅವರು ಮಾಡುವಂಥ ಕೆಲಸಗಳಾಗ್ತದೆ. ಇವತ್ತು ಪಶುವೈದ್ಯಕೀಯ ಕಾಲೇಜು ನಮ್ಮ ಪಕ್ಕದ ಕೊಯ್ಲದಲ್ಲಿ ಆರಂಭ ಆಗಲಿಕ್ಕೆ 140 ಕೋಟಿ ರೂಪಾಯಿ ಅನ್ನೋದಕ್ಕೆ ಮಂಜೂರು ಮಾಡಿದೆ. ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಅಲ್ಲಿ ಕೂಡ ಸುಮಾರು 750 ಮಕ್ಕಳು ಅಲ್ಲಿಗೆ ಬರುವಂಥ ಯೋಜನೆಗಳಿದೆ. ಸುಮಾರು 250 ಸ್ಟಾಫ್ ಕೂಡ ಅಲ್ಲಿಗೆ ಬರೋ ಉದ್ಯಮಗಳು ಅಲ್ಲಿ ಸೃಷ್ಟಿ ಆಗ್ತದೆ. ಈ ಥರ ಉದ್ಯಮಗಳು ಬಂದರೆ ಮಾತ್ರ ದೇಶ ಮುಂದುವರಿಯಲಿಕ್ಕೆ ಸಾಧ್ಯ. ಎಷ್ಟೋ ಮಕ್ಕಳು ಪ್ರತಿ ವರ್ಷ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೆ ಬರುವಂಥ
ಕೆಲಸಗಳು ಆಗ್ತದೆ. ಅವರ ಕೈಗೆ ಉದ್ಯಮದ ಮುಖಾಂತರ ಅವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸಗಳು ನಮ್ಮ ಈ ಭಾಗದಲ್ಲಿ ಕೂಡ ಆಗಬೇಕಿದೆ. ನನ್ನ ಹತ್ರ ನಾನೊಂದು 3-4 ಉದ್ಯಮದ ಯಾರು ಉದ್ಯಮಿಗಳಿದ್ದಾರೆ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದೇನೆ. ಬಹುಶಃ 3 ಉದ್ಯಮಗಳು ನಮ್ಮ ಪುತ್ತೂರಿನಲ್ಲಿ ಆರಂಭ ಮಾಡಲಿಕ್ಕೆ ಅವರ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಡುವ ವಿಚಾರವನ್ನು ನನ್ನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ 3 ಉದ್ಯಮಗಳು ನಮ್ಮ ಪುತ್ತೂರಿಗೆ ಬಂದರೆ ಸುಮಾರು 101,000 ಕೋಟಿ ರೂಪಾಯಿ ಅನುದಾನ ನಮ್ಮ ಪುತ್ತೂರಿಗೆ ಬರುವ ಎಲ್ಲ ವ್ಯವಸ್ಥೆಗಳಿದೆ. ಆದರೆ ನಾವು ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡುವ ಕೆಲಸ ನಮ್ಮ ಹತ್ರ ನಮ್ಮ ಅಧಿಕಾರಿಗಳ ಕೈಯಲ್ಲಿ ಇದೆ. ಅವರಿಗೆ ಜಾಗವನ್ನು ಕೊಟ್ಟರೆ, ಭೂಮಿಯನ್ನು ಮಂಜೂರು ಮಾಡಿದರೆ ಒಬ್ಬೊಬ್ಬರು ಸುಮಾರು 300 ಕೋಟಿ 150 ಕೋಟಿಯ ಉದ್ಯಮಗಳನ್ನು ಇಲ್ಲಿ ಮಾಡಲಿಕ್ಕೆ ತಯಾರಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮಗೆ ಅಧಿಕಾರಿಗಳ ಒಂದು ಸುತ್ತಿನ ಮಾತುಕತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ಮಾಡಿದ್ದೀನಿ. ಅಧಿಕಾರಿಗಳ ಸಹಕಾರದಿಂದ ಮುಂದಿನ ದಿವಸಗಳಲ್ಲಿ ಅವರಿಗೆ ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಕಂಪನಿಯವರು ಸುಮಾರು 250 ಕೋಟಿ ರೂಪಾಯಿಗಳ ಇಲ್ಲಿ ಒಂದು ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಅವರ ಇಂಟ್ರೆಸ್ಟ್ ಅನ್ನು ತೋರಿಸಿದ್ದಾರೆ. ಒಂದು ಸಾಫ್ಟ್ವೇರ್ ಕಂಪನಿಯವರು ಅವರ ಇಂಟ್ರೆಸ್ಟ್ ಅನ್ನು ತೋರಿಸುವಂತಹ ಕೆಲಸಗಳಾಗಿದೆ. ಒಂದು ಬ್ರಿವರೇಜ್ ಕಂಪನಿ ಕೂಡ ಸುಮಾರು 300 ಕೋಟಿ ರೂಪಾಯಿಯ ಇನ್ವೆಸ್ಟ್ಮೆಂಟ್ ಅನ್ನು ಪುತ್ತೂರಲ್ಲಿ ಮಾಡಲಿಕ್ಕೆ ಅವರ ಎಲ್ಲ ರೀತಿಯ ಸಹಕಾರಗಳು ನಮ್ಮ ಹತ್ರ ಕೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾರು ಪುತ್ತೂರಿನಲ್ಲಿ ಯಾರು ಉದ್ಯಮ ನಡೆಸ್ತಾರೆ ಅವರಿಗೆ ಸಹಕಾರಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡೋದ್ರ ಜೊತೆಗೆ ಯಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತು ಹೊರಗೆ ಬರ್ತಾರೆ ಅವರು ಇವತ್ತು ಬ್ಯಾಂಗ್ಳೂರು, ಮುಂಬೈ ಬೇರೆ ಬೇರೆ ಕಡೆಗೆ ಹೋಗುವ ಬದಲು ಅವರ ಸ್ವಂತ ಊರಿನಲ್ಲಿ ನಿಂತು ಕೆಲಸ ಮಾಡುವಂಥ ಕೆಲಸಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಅಗತ್ಯವಿದೆ. ಭ್ರಷ್ಟಾಚಾರ ನಮ್ಮ ದೇಶವನ್ನು ಕಾಡ್ತಾ ಇದೆ. ಇಡೀ ವಿಶ್ವದಲ್ಲಿ ಭ್ರಷ್ಟಾಚಾರ ಎಲ್ಲಿಯೂ ಕೂಡ ಕಮ್ಮಿ ಅಂತ ಏನಿಲ್ಲ. ಆದರೂ ನೀವು ಮುಂದಿನ ಪೀಳಿಗೆ ನೀವು ಮನಸ್ಸು ಮಾಡಬೇಕು, ನೀವು ಕಲಿಬೇಕು, ನೀವು ಅದರ ವಿರುದ್ಧ ಹೋರಾಡುವಂಥ ಕೆಲಸಗಳನ್ನು ಮಾಡಬೇಕು. ಬರೀ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ನಮ್ಮ ದೇಶದ ಪರಿಸ್ಥಿತಿ ವ್ಯವಸ್ಥಿತಿ ಆ ರೀತಿ ಇದೆ. ಒಬ್ಬ ಅಧಿಕಾರಿಗಳಿಗೆ ಬೇಕಾದಷ್ಟು ಸಂಬಳವನ್ನು ಕೊಟ್ಟರೆ, ಒಬ್ಬ ರಾಜಕೀಯ ವ್ಯಕ್ತಿಗೆ ಬೇಕಾದಂಥ ವ್ಯವಸ್ಥೆಗಳು ಇದ್ದರೆ ಮಾತ್ರ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಇನ್ನೊಬ್ಬನ ಕಡೆಗೆ ಕೈ ತೋರಿಸುವ ಬದಲು ನಾವು ಭ್ರಷ್ಟಾಚಾರಿಗಳಾಗದಿದ್ದರೆ ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಲಿಕ್ಕೆ ಸಾಧ್ಯ. ಇವತ್ತು ಡ್ರಗ್ಸ್ ಅನ್ನೋದು ಈ ವರ್ಷದ ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಡ್ರಗ್ಸ್ ವಿರುದ್ಧ ಹೋರಾಡಲಿಕ್ಕೆ ನಾವು ಎಲ್ಲ ಯೋಚನೆಯನ್ನು ಮಾಡಿದೆ. ಇಡೀ ದೇಶ ಡ್ರಗ್ಸ್ ಅನ್ನೋದು ಇಡೀ ಮಾರಕವಾಗಿ ಇಡೀ ಸಮಾಜವನ್ನು ಕಾಡ್ತಾ ಇದೆ. ಎಲ್ಲಿಯೂ ಕೂಡ ಎದುರಿಗೆ ಕಾಣುವುದಿಲ್ಲ. ನಾವು ಇದನ್ನು ಆಳವಾಗಿ ಚಿಂತಿಸುವ ಅವಶ್ಯಕತೆ ಇದೆ. ಯುವ ಪೀಳಿಗೆಯಲ್ಲಿ ಇವತ್ತು ಮಾದಕ ವಸ್ತುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಡೀ ಕುಟುಂಬವನ್ನು ಕ್ಯಾನ್ಸರ್ ರೂಪದಲ್ಲಿ ತಿನ್ನುವಂತ ಕೆಲಸ ಮಾಧ್ಯಮವು ಡ್ರಗ್ಸ್ ಮಾಡ್ತಾ ಇದೆ. ಅದರ ಬಗ್ಗೆ ಕೂಡ ಅವೇರ್ನೆಸ್ ಅನ್ನು ಮಾಡುವ ಮುಖಾಂತರ ಪೋಷಕರು ಬರೀ ಸರ್ಕಾರವನ್ನು ದೂರಿದ್ರೆ ಖಂಡಿತ ಇದರ ಬಗ್ಗೆ ಸಾಧ್ಯ ಇಲ್ಲ. ಪೋಷಕರು ತನ್ನ ಮಕ್ಕಳ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ 28ನೇ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಳ್ಳೆಯ ರೀತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂತಹ ಕೆಲಸವನ್ನು ನಮ್ಮ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಈ ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಮಾಡಿದೆ. ಇವತ್ತು ನಾವು ಬೇರೆ ಬೇರೆ ವಿಭಾಗದಲ್ಲಿ ಸಾಧನೆ ಮಾಡಿದವರಿಗೆ, ಅದು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ 98% ಕೂಡ ಹೊಡೆದವರು, 99% ಹೊಡೆದವರು. ಈ ರಾಜ್ಯದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದರೆ ಪುತ್ತೂರು ಜಿಲ್ಲೆಯಲ್ಲಿ ನಾವು 1ನೇ ಸ್ಥಾನ ಇದೆ ಅಂತೇಳಿ ನಾವು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಜೊತೆಯಲ್ಲಿ ಇದೆಲ್ಲ ನಮ್ಮ ಸಾಧನೆಯ ಕಿರೀಟಕ್ಕೆ ಸೇರಿರುವಂತಹ ಒಂದು ಗರಿ. ಜೊತೆಯಲ್ಲಿ ಪ್ರಕೃತಿ ವಿಕೋಪದ ಕಡೆಗೂ ಕೂಡ ನಾವು ಗಮನ ಕೊಟ್ಟರೆ ಈ ವರ್ಷ ಅಂತೂ ಎಲ್ಲ ಅಧಿಕಾರಿಗಳು, ನಮ್ಮ AC ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ತಹಸೀಲ್ದಾರ್ ಕೂಡ ಹಾಗೆ ನಾವು ಯಾವತ್ತು ಫೋನ್ ಮಾಡಿದ ಕೂಡ AC ಅವರು, ತಹಸೀಲ್ದಾರರು, ನಮ್ಮ EO ಅವರು ಇರ್ಬೋದು, ಕಾರ್ಪೊರೇಷನ್ ಕಮಿಷನರ್ ಅವರು, ನಗರಸಭೆ ಕಮಿಷನರ್ ಇರಲಿ, ನಾವು ಫೋನ್ ಮಾಡಿದಾಗ ಕೂಡಲೇ ರಾತ್ರಿ ಹಗಲು ಎನ್ನದೆ ಅವರ ತಂಡ ಪೂರ್ತಿ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡಿದೆ. ಹೌದು, ಒಂದಷ್ಟು ತೊಂದರೆಗಳು ಪ್ರಕೃತಿ ವಿಕೋಪದಿಂದ ಆಗಿದೆ. ಅದಕ್ಕೆ ಪರಿಹಾರ ಕೊಡುವಂತಹ ಕೆಲಸವನ್ನು ಕೂಡ ನಿನ್ನೆ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡುವಂತ ಕೆಲಸವನ್ನು ಮಾಡಿದ್ದೇನೆ. ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡುವ ಮುಖಾಂತರ ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಗೆ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳುತ್ತಾ ಇವತ್ತು ಸನ್ಮಾನ ಮಾಡಿದಂತ ಎಲ್ರಿಗೂ ಶುಭವನ್ನು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದಂತ ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಕೃತಜ್ಞತೆಗಳು ಮಾನ್ಯ ಶಾಸಕರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ ಧನ್ಯವಾದ ಎನ್ನುವ ಕನ್ನಡದ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀ ಲೋಕೇಶ್ SR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು ಸಾಂಸ್ಕೃತಿಕ ಸಮಿತಿ ಪುತ್ತೂರು ಇವರಿಂದ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪುತ್ತೂರು ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ನಾವು ಇಟ್ಕೊಂಡು ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದ ಧ್ವಜಾರೋಹಣ ಮತ್ತು ವಂದನೆ ಸ್ವೀಕಾರ ಮಾಡಿದಂಥ ಮಾನ್ಯ ಸಹಾಯಕ ಆಯುಕ್ತರಾದ ಶ್ರೀಯುತ ಜುಬಿನ್ ಮಹಾಪಾತ್ರ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶ್ರೀ ಅಶೋಕ್ ಕುಮಾರ್ ರೈ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ತಹಸೀಲ್ದಾರರು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಶ್ರೀ ಪುರಂದರ್ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪುತ್ತೂರು ತಾಲೂಕು ಶ್ರೀ ನವೀನ್ ಕುಮಾರ್ ಭಂಡಾರಿ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಪೌರಾಯುಕ್ತರಾದ ಶ್ರೀ ಮಧು ಎಸ್ ಮನೋಹರ್ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಸನ್ಮಾನಿತರಾದಂಥ ಎಲ್ಲ ಸನ್ಮಾನಿತರಿಗೂ ಮಕ್ಕಳಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ಆಗಮಿಸಿರುವ ಎಲ್ಲ ನಾಗರಿಕರಿಗೆ, ಎಲ್ಲ ಶಾಲೆ ಮುಖ್ಯೋಪಾಧ್ಯಾಯರಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಮಹನೀಯರಿಗೆ ತಾಲೂಕು ಆಡಳಿತದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.